ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್, UPS ಅಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನಕಡವು ಕಣ್ಣೂರ್ ಹಾಗೂ ಅರುಣ ಮಸಾಲಾಸ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM. Nama TV presents Anod Dance Mommy Dance. ಹಾಯ್, ಹಲೋ ಆ್ಯಂಡ್ ನಮಸ್ಕಾರ ಮಾತರಿಗಳ ವಣಗಮ್. ನೀವೆಲ್ಲ ನೋಡ್ತಾ ಇರೋಂಥದ್ದು ನಿಮ್ಮ ನೆಚ್ಚಿನ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ. ದರ್ ಇಸ್ ನಾನ್ ಅದರ್ ದ್ಯಾನ್ ಆನೋಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಸೊ ಖಂಡಿತ ಶನಿವಾರ ಆ್ಯಂಡ್ ಆದಿತ್ಯವಾರ ನೀವು ಕಾಯ್ತಾ ಇರ್ತೀರಾ ಯಾವಾಗ 6 ಗಂಟೆ ಆಗುತ್ತೆ, ಯಾವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ಯಾವಾಗ ನಾವು ಮಮ್ಮೀಸ್ ಎಲ್ಲ ಡ್ಯಾನ್ಸ್ ಮಾಡೋದನ್ನು ನೋಡೋದು ಅಂತ. ಆ ಒಂದು ಸಮಯ ಮತ್ತೆ ಬಂದಿದೆ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಆನೋಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಖಂಡಿತವಾಗ್ಲೂ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಅದೆಷ್ಟೋ ತಾಯಂದಿರಿರ್ತಾರೆ, ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಅವರ ಮಗನಿಗೋಸ್ಕರ, ಅವ್ರ ಗಂಡನಿಗೋಸ್ಕರ, ಅವ್ರ ಮಗಳಿಗೋಸ್ಕರ, ಯಾರಿಗೋಸ್ಕರ ಅವರು ತ್ಯಾಗ ಎಲ್ಲ ಮಾಡಿ ಅದನ್ನು ಸ್ವಲ್ಪ ಬದಿಗಿಡ್ತಾರೆ. ಅಂತಹ ಪ್ರತಿಭೆಯನ್ನು ಹುಡುಕಿ ಮೇಲೆ ತಂದು ಕರಾವಳಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಪರಿಚಯ ಪಡಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ ಆನೋಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ತುಲೆ ಪೊಂಜನಕಲ ಒಂಜಿ ಜನ್ಮ ಸಿದ್ಧ ಹಕ್ಕು ಪಂಡ ಅದಾದ ಪಂಡ ನಂಜಿ. ಸೊ ಬೈ ಬರ್ತಾಗ್ಲಿಕ್ಕೆ ನಂಜಿ ಒಂಚೂರು ಜಾಸ್ತಿ ಉಪ್ಪುಡು. ಸಂಜೆ ಅದು ಆನೋಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇಡು ಎಡೆಡ್ಡೆ ಮಮ್ಮಿನಾಗ ಮಾತು ಬರ್ತದೆ. ಎಡೆಡ್ಡೆ ಡ್ಯಾನ್ಸ್ ಮಲ್ತೊಂದು ಉಪ್ಪುನಾಗ ಬರೀಟ್ ಉಪ್ಪು ನಂಜಿನ ಮಮ್ಮಿ ಉಂಡದೆ ಎನ್ನ ಬರೀಟ್ ಉಪ್ಪು ನಂಜಿ ಮಮ್ಮಿ. ಸೊ ಆ ಮಮ್ಮಿಗೆ ಬರೀ ನಂಜಿ ಮಾತು ಶುರುವಾಣಿಗೆ. ಸೊ ಅಂಚ ಅದು ಆರ್ಲ ಓವಾ ಒಂಜಿ ಟ್ಯಾಲೆಂಟ್ ನಾಡಂಬತ್ತದು. ಸೊ ಯಾನೊಂಜಿ ಡ್ಯಾನ್ಸ್ ಮಲ್ಪಂತ ಪಂಡೇರು ಯಾನ್ ಬಡ್ಚಿ ಬಂಡೆ ಬಟ್ ಒತ್ತಿಜೀರು ಮಲ್ಪೊಡೆ ಬಂಡೇರು ಡೈರೆಕ್ಟ್ರು. ಸೊ ಅಂಚ ಅದು ಸೊ ಆ ರೀತಿ ಡ್ಯಾನ್ಸ್ ಮಲ್ಪರ ಬರೋದಿಲ್ಲಿರು. ಆ್ಯಂಡ್ ಅರ್ನ ಒಟ್ಟುಗುಪ್ಪು ನಂಚಿನ ದುರಾದೃಷ್ಟವಂತೆ ಏರಿಂದು ತೂಕ. And let's welcome one and only ಸೌಜನ್ಯ ಹೆಗಡೆ. ವಾವ್ ಬ್ಯೂಟಿಫುಲ್ ಯಾರ್, ವಂಡರ್ಫುಲ್, ಸೂಪರ್ ಮಾಡಿದ್ರಿ, ಸೂಪರ್ ಆಗಿತ್ತು. ವೇಳೆ ಬರಲಿಲ್ಲ ಅಂದರೆ 100% ಅದೆಲ್ಲ ಟೆಸ್ಟ್ ಗಿಡಮಾರ್ ಆಗ್ತಾ ಇತ್ತು. ವಂಡರ್ಫುಲ್ ವಂಡರ್ಫುಲ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಮಾಡೋವಂಥ ಕೆಲಸ ಇದೆ. ನಮ್ಮ ಜೊತೆ ಜಡ್ಜಸ್ ಎಲ್ಲ ಇದ್ದಾರೆ. ಆ್ಯಂಡ್ ಅವರನ್ನು ಮಾಡಿ ನಂತರ ನಿಮ್ಮ ಕಮೆಂಟ್ ಎಲ್ಲ ಕೇಳ್ತೀನಿ ನಾನು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಕಾರ್ನೆಲ್ ರಾಡ್ರಿಗಸ್. Hi Saujanya. Hello. Okay. Let's welcome Dikshita Acharya. And last but not the least, Arun Alwa. So ಭಾರಿ ಶೋಕ್ ತೋಜೊಂದಿಲ್ಲ ಇದು ಸೂಪರ್ ಬಾದ್ ಹ್ಯಾಂಡ್ಸಮ್ ಆಗಿ ತೋಜೊಂದಿಲ್ಲ ಇರ್ನ ಬರೆಡಿತ್ತನೇ ಹೋಯ್ನಿ ಅಂಚಿನಿ ಫ್ಯಾಂಟಾಸ್ಟಿಕ್ ಸರ್. ಇರೇನು ತೂತು ಒಂಚೂರು ಪೊರ್ಲ ಹಾಕಂದ ತಂದು ಏತ್ ಇಂಪಾರ್ಟೆಂಟ್ ಸ್ಕೋರ್ ಪರ ಅದೇ ಇಂಕ್ ರೂಪೇಶ್ ಏತ್ ಎನ್ನುವರ ಎನ್ನ ವಿಷಯ ಏತ್ ಟೆನ್ಷನ್ ಆಯ್ತು. ರಾತ್ರಿ ನಿದ್ರೆ ಬರ್ಪುಂಡ ಪುಗರ್ನಿ ಅರೇನಿ ಅಂದ ಗೊತ್ತಾ ನಿಂಗೆ. Okay, so welcome to Anod Dance Mommy Dance new episode. And first of all ನಿಮ್ಮ ಕಮೆಂಟ್ಸ್ ಎಲ್ಲ ಕೇಳಬೇಕು ಆಯ್ತಾ. ಸೊ ಬಾಕಿದವ್ರಿಗೆ ಮಾತ್ರ ಅಲ್ಲ, ನಿಮಗೂ ಅನ್ವಯಿಸುತ್ತೆ ರೂಲ್ಸ್ ಎಲ್ಲ. ಸೊ ಫಸ್ಟ್ ಆಫ್ ಆಲ್ ಕಾರ್ನರ್ ಹೇಳಿ, ಎಷ್ಟು ಖರಾಬ್ ಆಗಿತ್ತಿದು? ಸೌಜನ್ಯ Yeah. ಫಸ್ಟ್ ಟೈಮ್ ಅದೇ ನಮ್ಮ ಮೂಜಿ ಜಡ್ಜಸ್ಲ ದಲ್ಲ ಕಮೆಂಟ್ ಕೊರ್ಪುಜಾ Karpujare. ಮಲ್ತು ತೋಚ್ಕೋ. Because I'm not a participant. This is for Saujanya. Music.
ಫ್ಯಾಂಟಾಸ್ಟಿಕ್ ಯಾರ್ ಸೂಪರ್ Thank you so much. Thank you so much. ಮಾತಾಡಕ್ಕೆ ಬಾಯಿ ಬಿಡ್ತು ಬಂದು ಪೂಜಾರಿ ಇಂದಾದೆ ಬನ್ನಿ ಇರದಡ್ಡ ಬಾ ಅಲ್ಲ ಏ ಜಿಜಿ ಬರ್ಚಿ ಟ್ರೈ ಮಾಡ್ಪೊಚ್ಚಿ ಬಾ ಅಲ್ಲ ನನ್ನ ಅಲ್ತದ್ದು ಏ ಕದನೆ ಬಾ ಅಲ್ಲ ಇರದಡ್ಡ ಅಲ್ತದ್ದು ಅತ್ತೆ ಈ ರಾತ್ರಿ ಶೋಕಡ ನಲ್ದು ಆರಂಡ ಐ ವುಡ್ ಹ್ಯಾವ್ ಡಾನ್ಸ್ಡ್ ವಿತ್ ಯು ಯು ಕುಡಂಟ್ ಸೊ ಐ ಟು ಗೆಟ್ ದಿಸ್ ಒನ್ ಸೊ ಅವೇ ಇಂಕ ಬಾರಿ ಬೇಜಾರಾവുന്നുണ്ട് ಸೊ ದುಂಬಲೆ ಸೊ ಈರಾರ್ನ ಕಸಿನಾ ಡಾಟರ್ ಒಂಚೂರು ವಾಟರ್ ಬರಲಿ ಡಾಟರಾ ಮೈ ಗಾಡ್ ಇದು ಮಲ್ಲ ಡಾಟರ್ ಉಂಡೆ ಇರೆಗೆ ಅವ ಆಡೆಡ್ ಮಾತ್ರ ಈರೆ ಇತ್ತಿನ ಓ ಮಮ್ಮಿ ಈರೆ ನಾವು ಓಕೆ ನನ್ನ ಮಗಲ್ ಆನೋ ಡಾನ್ಸ್ ಮಮ್ಮಿ ಡಾನ್ಸ್ ಇಸ್ ಅ ಪ್ಲಾಟ್ಫಾರ್ಮ್ ಅಕಲ್ನ ಟ್ಯಾಲೆಂಟ್ಸ್ ತೋಜಾವ್ನ ಹಿಡ್ದು ಜಾಸ್ತಿ ಆದ ಫ್ಯಾಮಿಲಿದ ಜೊತೆಗೆ ಅಕಲ್ನ ಟ್ಯಾಲೆಂಟ್ಸ್ ತೋಜಾರೆ ಸೊ ಫಾರ್ ಮೀ ಆಲ್ಸೋ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಎನ್ನ ಮಗಲ್ನೊಟ್ಟಿಗೆ ಹಿಂಗೆ ಪರ್ಫಾರ್ಮೆನ್ಸ್ ಮೇಲೆ ಬರ ತಿಕ್ಕೊಂಡು ಸೊ ಥ್ಯಾಂಕ್ಸ್ ಟು ನಮ್ಮ ಟಿವಿ ಪ್ರೆಸೆಂಟಿಂಗ್ ಆನೋ ಡಾನ್ಸ್ ಮಮ್ಮಿ ಡಾನ್ಸ್ ಇಟ್ಸ್ ರಿಯಲಿ jokes apart you have done a wonderful job yaar superb Thank you. and ಈರ್ಲ ಬಾರಿ ಜೋಕ್ ನಲ್ತಾರೆ in future ಒಂಜಿ ಕತ್ರಿನಾ ಕೈಫ್ ಒಂಜಿ ಇರವು ಐಶ್ವರ್ಯ ರೈ ಅಂಚ ಮಾತ ಆಪುನ ಫ್ಯೂಚರ್ ಉಂಡಿರೆ ಆಲ್ ದ ಬೆಸ್ಟ್ and wonderful performance thank you so much thanks a lot bye bye okay ಇನ್ನಿದ ಎಪಿಸೋಡ್ ನೆಕ್ಸ್ಟ್ ಬರಂದುಲ್ಲೇರಿ ಹೆಲೋ ಹೋಲ್ಡ್ ಆನ್ ಈರ್ ಮೈಕಡೆ ಪನ್ಪನ ಬಿಡ್ದು ಡಾನ್ಸ್ ಮಾಡ್ತಂದಿಲ್ಲರ್ ಗೊತ್ತಾಯ್ತಾ ಇಜ್ಜಿ. come on yaar be a dancer yaar ವಾಟ್ ಯು ಆರ್ ಗೋಯಿಂಗ್ ಟು ಡಾನ್ಸ್ ನೌ ನೋ ಅಯ್ಯೋ ಯಾನತ್ ಅಂಚ Thank you. ಮಾತಾಡಿಸ್ಕೊಂಡನಮ್ಮ ಸೊ ನೆಕ್ಸ್ಟ್ robotic ಒಂದು robotic ಅತೆ ಸೊ robotic dance ಮಲ್ಪರ ಬರೋಂದಿಲ್ಲೇರಿ the first performer of the day that is none other than Shuja Godian so please welcome ಸನಿಹಾ ಓಲುಲರ್ ಬಾಬಾ ಇರಿಗೇನು ಐಸ್ ಕ್ರೀಮ್ ಕನ್ನದೆ ಬೇಗ ಬಲೆ ಓಕೆ ಮಮ್ಮಿ ಹೆಲೋ ಹಲೋ ದಾದೆ ಬಾಲೆ ಡ್ಯಾಡಿ ಹೆಂಗ್ ಬೋರ್ಡ್ ಆಪನು ಓಲೊಲ್ಲಾಡ ಯಾನು ಆಫೀಸಿಡುಲ್ಲೆ ಡ್ಯಾಡಿ ಹೆಂಗ್ ಮಮ್ಮಿ ಬೋರ್ಡು ಇರೆಗ್ ಮಮ್ಮಿ ಬೋಡು ಬೇಜಾರಾಪುಂಡು ಬೋರಾಪುಂಡು ಪನ್ಪರತ್ತೆ ಐಕ್ ಇರೆಗ್ ಯಾನಂಜಿ ಸರ್ಪ್ರೈಸ್ ಗಿಫ್ಟ್ ರೆಡಿ ಮಲ್ದೆ ಹಾಲ್ಡ್ ಪೊತ್ತೂಲೆಗೆ ಓಕೆ ಡ್ಯಾಡಿ Roboda, Roboda, Roboda. Zoom, zoom, Roboda, Roboda, Roboda. Boom, boom, Roboda, Roboda, Roboda. Zoom, zoom, Roboda, Roboda, Roboda.
ವಂಡರ್ಫುಲ್ ಸುಜಾ, ಬಹಳ ಸುಂದರವಾದಂಥ ಕಾನ್ಸೆಪ್ಟಲ್ಲಿ ಡ್ಯಾನ್ಸ್ ಮಾಡಿದ್ದೀರಾ. ಆ್ಯನೋ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಇದಕ್ಕೆ ಕಾನ್ಸೆಪ್ಟಿಗೆ ಸೂಕ್ತವಾದಂಥ ಅನುಗುಣವಾದಂಥ ಒಂದು ಡ್ಯಾನ್ಸ್ ಕಾನ್ಸೆಪ್ಟನ್ನು ಥೀಮನ್ನು ಆಯಿಸ್ಕೊಂಡು ಡ್ಯಾನ್ಸ್ ಮಾಡಿದ್ದೀರಾ. ವಾಟ್ ಐ ಲೈಕ್ ದ ಬೆಸ್ಟ್ ಫಾರ್ ದಟ್ ಸ್ಮಾಲ್ ಛೋಟಾ ಪ್ಯಾಕೆಟ್, ಬಹಳ ಸುಂದರವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಜಡ್ಜಸ್ಗೆ ಹೇಗೆ ಅನಿಸಿದೆ ಅಂತ ನೋಡೋಣ. ಕ್ಯಾನ್ ವಿ ಹಿಯರ್ ಇಟ್ ಫ್ರಮ್ ಕೊನೆಲ್ ಪ್ಲೀಸ್? ಹಾಯ್ ಸುಜಾ, ಇಂಕ ಪಿದೈ ತಿಕ್ಕನ ಗುರ್ತ ತಿಕ್ಕಂದು ದಯಪಂಡ ಇರ ಆಗ್ತಾ ಮೇಕಪ್ ಮಾಡಿದ್ದಾರೆ ಫೇಸಲ್ಲಿ. ಸೊ ಯಾ, ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ಇದನ್ನ ಫುಲ್ ಡ್ಯಾನ್ಸ್ ಟೇಕಿಂಗ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಭಾರಿ ಶೋಕ್ ಇತ್ತು. ಹೈಲೈಟ್ ಇದನ್ನ ಪರ್ಫಾರ್ಮೆನ್ಸ್ದ ಇದನ್ನ ಕಾಸ್ಟ್ಯೂಮ್, ಅವನ್ಜಿ ರೋಬೋಟಿಕ್ ದ ಕಾಸ್ಟ್ಯೂಮ್ ಇರ್ ಮಲ್ದಾರ್, ಭಾರಿ ಶೋಕ್ ಮಲ್ದಾರ್. ಈವನ್ ದ ಡೀಟೇಲಿಂಗ್ ಭಾರಿ ಕ್ಲೀನ್ ಉಂಡು ಆಯ್ತಾ. ಆ್ಯಂಡ್ ಯಾ, ಆ್ಯಂಡ್ ಒನ್ ಮೋರ್ ಥಿಂಗ್, ಕಾನ್ಸೆಪ್ಟ್ ಸ್ಟ್ರಾಂಗ್ ಇತ್ತು. ಅಗೇನ್ ಡ್ಯಾನ್ಸಿಂಗ್ ಕಮ್ಮಿ ಇತ್ತು. ಸೊ ನೆಕ್ಸ್ಟ್ ಟೈಮ್ ನೆನಪಿಲ್ಲ, ನೆಕ್ಸ್ಟ್ ರೌಂಡ್ ಓಪನ್ ಅಂಡ ಕಾನ್ಸೆಪ್ಟ್ ಉಪ್ಪೋಡು ಆ್ಯಂಡ್ ಐತೊಟ್ಟಿಗೆ ಡ್ಯಾನ್ಸ್ ಲೈರ್ ಜಾಸ್ತಿ ಮಲ್ತಂಡ ಬ್ಯಾಲೆನ್ಸ್ ದಿವೋ ರೆಡ್ಡೆಲ್ಲ ಅವು ಇರೆಗೆ ಹೆಲ್ಪ್ ಆಪನ್ ನೆಕ್ಸ್ಟ್ ರೌಂಡ್ ಪೋಯರ್. ಅದರ್ವೈಸ್ ಇಟ್ ವಾಸ್ ಗುಡ್. ಸ್ಪೆಷಲಿ ಇದನ್ನ ಭಾರಿ ಶೋಕ್ ಮಲ್ದಲ್, ಇರೆಗೆ ಎಡ್ಡೆ ಸಪೋರ್ಟ್ ಮಲ್ದಲ್ ಇದನ್ನ ಪರ್ಫಾರ್ಮೆನ್ಸ್. ಐ ಜಸ್ಟ್ ವಾಂಟ್ ವಿಶ್ ಗುಡ್ ಲಕ್ ಫಾರ್ ದ ನೆಕ್ಸ್ಟ್ ರೌಂಡ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೊನೆಲ್. ಓಕೆ, ಲೆಟ್ಸ್ ಹಿಯರ್ ಇಟ್ ಫ್ರಮ್ ದೀಕ್ಷಿತಾ. ಹಾಯ್ ಸುಜಾ. ನಮಸ್ತೆ ಮ್ಯಾಮ್. ಇಂತ ಪನ್ನರ ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಪಂದು. ಓಕೆ, ಬಟ್ ಹೆಂಗೆ ಇರ್ನ ಡ್ಯಾನ್ಸ್ ಮಸ್ತ್ ಇಸ್ತ ಅಂಡ್ ಫಸ್ಟ್ ಆಫ್ ಆಲ್ ಇರ್ನ ರೊಬೋಟಿಕ್ ಸ್ಟೈಲ್ ಮಲ್ತೀನಿ, ಆ ಫಾರ್ಮೇಷನ್ ಎತ್ತಂಡ ಅವು ಮಸ್ತ್ ಎಡ್ಡೆ ಎತ್ತಂಡ. ಆ್ಯಂಡ್ ಈರ್ ಒಂಜಿ ಸೀಕ್ವೆನ್ಸ್ ಮಲ್ತೇರ ಅಲ್ಪ ಒಂಜಿ ಲಿಫ್ಟ್ ಇತ್ತಂಡು ಡ್ರಾಪ್ ಇತ್ತಂಡು ಮಗಲ್ನ ಒಟ್ಟಿಗೆ. ಸೊ ದಟ್ ವಾಸ್ ರಿಯಲಿ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಓಲಾ ನಿಖಲ್ನ ಒಂಜಿ ಅವು ಡೋರ್ ಇಪ್ಪಾಡ ಅಥವಾ ಗಿಫ್ಟ್ ಬಾಕ್ಸ್ ಹಿಡ್ದು ಪಿದಾಯ್ ಬರ್ಪುನ ಈರ್ ಮಾತಾ ಆಯ್ತಾ ಉಲ ಇತ್ತೇರು ಒಂಜ ರೋಬೋಟಿಕ್ ಫೀಲ್ಡ್ ಇತ್ತೇರು ಇರ್ನ ಮೂಮೆಂಟ್ ಲಾಂಚನೆ ಎತ್ತಂಡು. ಸೊ ಹೆಂಗೆ ಆ್ಯಸ್ ಅ ರೋಬೋಟಿಕ್ ಎಕ್ಸ್ಪ್ರೆಷನ್ ಇರ್ನ ಎಡ್ಡೆ ಆತಂಡು. ಸೊ ಯು ಆರ್ ಲೈಕ್ ನೋ ಲಿಪ್ಸಿಂಗ್, ಒಂಜಿ robotic like a still itter. I like that. So you know, I am expecting more dance from you next time. So all the best, Suja. Thank you. Okay. Thank you, Dikshita. Moving on to our third judge, Arun Alva. ಹಾಯ್ ಸುಜಾ. ನಮಸ್ತೆ ಸರ್. ನಮಸ್ಕಾರ. ಹೆಂಗೆ ಮಸ್ತ್ ಖುಷಿ ನೀನು ಪರ್ಫಾರ್ಮೆನ್ಸ್ ತೋದು ರೋಬೋಟಿಕ್ ಅದು ಇರೋಂಜು ಮಂತಾರೆ ಐಟ್ ಮಸ್ತ್ ಸ್ಟೆಪ್ ಪಾಡ್ದೊಲಿ ಆಂಡ ಇರ್ನ ಲೆವೆಲ್ಗೆ ಇರ್ ಮಮ್ಮೀಸ್ ಲೆವೆಲ್ಗೆ ಇರ್ ಮಂತಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಪನೋಲಿ. ಮಗಲ್ ಎಡ್ಡೆ ಮಂತದಲ್ಲಿ ಎಡ್ಡೆ ಮೂಮೆಂಟ್ ಎಡ್ಡೆ ಕೊರಂತಲ್ಲಿ ಮಸ್ತ್ ಎಂಜಾಯ್ ಮಂತದ್ದು ಡ್ಯಾನ್ಸ್ ಮಂತೋನಿತ್ತಲ್ಲಿ ಹೌದು. ಹಿಂಗೆ ಮಸ್ತ್ ಖುಷಿ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜಡ್ಜಸ್ ಆ್ಯಂಡ್ ಥ್ಯಾಂಕ್ ಯು ಸುಜಾ. ವಂಡರ್ಫುಲ್ ಪರ್ಫಾರ್ಮೆನ್ಸ್, ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆ್ಯನೋ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಇದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಅರುಣಾ ಮಸಾಲಾ, ಸಿಟಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅದೇ ರೀತಿಯಲ್ಲಿ ಸೆಲಾನ್ ಸೋಲೋ ಫ್ರಮ್ ಉಡುಪಿ ಆ್ಯಂಡ್ ಮಣಿಪಾಲ್. ಈ ಎಲ್ಲ ಮಮ್ಮೀಸ್ ಇನ್ನಷ್ಟು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕಿದೆ. ಬಟ್ ವೀಲ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಡೋಂಟ್ ಗೋ ಎನಿವೇರ್. ಭಾರಿ ಶೋ ಕೊಡು ಅವೆನ್ ಪ್ಲೇಸಿಂಗ್ ಮಲ್ತಿರ್ತಾರೆ ಆ್ಯಂಡ್ ಯು ಯೂಸ್ ಇಟ್ ಪ್ರಾಪರ್ಲಿ. ಸ್ವಲ್ಪ ನೋಡಿದ್ರು ರೂಪೇಶ್ ತರ ಕಾಣ್ತಾ ಇಲ್ವ ಅದು? ಹೌದು. ಮೀಸೆ ತೆಗೆದ್ರೆ ಐಶ್ವರ್ಯ ರೈ ಕೂಡ ಸೈಡ್ಗೆ ಹೋಗಿ ನಿಮಗೆ ಸಿಗುತ್ತೆ ಮಿಸ್ ವರ್ಲ್ಡ್ ಎಲ್ಲ. ನಿಮ್ಮ ಐಸ್ ಅಂತೂ ಹೇಳಲೇಬೇಕಾಗಿಲ್ಲ, ನಾನೇ ಕ್ಲೀನ್ ಬೋಲ್ಡ್ ಆಗಿಬಿಟ್ಟೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಟು ಆ್ಯನೋ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಟಡೆಲ್ ಡೆವಲಪರ್ಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ಯಾಲಾನ್ ಸೋಲೋ ಉಡುಪಿ ಆ್ಯಂಡ್ ಮಣಿಪಾಲ್, ಅರುಣಾ ಮಸಾಲಾ, ಅದೇ ರೀತಿಯಲ್ಲಿ ಡವ್ ತೊಗರಿಬೇಳೆ. ಜೀವನ ಅಂದರೆ ಗಂಡ ಹೆಂಡತಿ ಮದುವೆ ಆದಮೇಲೆ ತುಂಬ ಕಡೆಗೆ ಹೋಲಿಸ್ತಾರೆ. ಇಟ್ಸ್ ಟೂ ಸೈಡ್ಸ್ ಆಫ್ ಅ ಕಾಯಿನ್, ಟೂ ವೀಲ್ಸ್ ಆಫ್ ಅ ಸೈಕಲ್. ಯಾವುದಿದ್ರು ಸೈಕಲ್ ಇರಲಿ, ಕಾರ್ ಇರಲಿ, ಡ್ರೈವಿಂಗ್ ಗೊತ್ತಿಲ್ಲ ಅಂತಾದರೆ ಆ ಬ್ಯಾಲೆನ್ಸ್ ಬರೋದು ಬಹಳ ಕಷ್ಟ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅವರು ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಆಗಿದ್ದಾರೆ. ಅವ್ರ ಕೆಲಸದಲ್ಲಿ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಆದರೂ ಕೂಡ ಮನೆಯಲ್ಲಿ ತುಂಬ ಚೆನ್ನಾಗಿ ಮನೆಯ ರೆಸ್ಪಾನ್ಸಿಬಿಲಿಟೀಸನ್ನು ಕೂಡ ಹ್ಯಾಂಡಲ್ ಮಾಡ್ತಾರೆ. ಅದರ ಜೊತೆಗೆ
ಈ ಡಾನ್ಸ್ನ ಸ್ವಲ್ಪ ಇನ್ಸ್ಟಿಂಕ್ಟ್ ಎಂತೂಸಿಯಾಸಮ್ ಕೂಡ ಇದೆ. ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಆದರೂ ಕೂಡ ಡ್ರೈವಿಂಗ್ ಕಲಿಸ್ತಾ ಬೇರೆಯವರಿಗೆ ಗಾಡಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳುವುದರ ಜೊತೆಗೆ ಮನೆಯಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ಒಂದು ಉತ್ತಮ ಗೃಹಿಣಿ ಅಂತ ಹೇಳ್ಕೊಂಡಂಥ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಗಂಡ ಅವರು ಗ್ಯಾರೇಜ್ ನಡೆಸ್ತಾ ಇದ್ದಾರೆ, ಅವರ ಓನ್ ಗ್ಯಾರೇಜ್ ನಡೆಸ್ತಾ ಇದ್ದು ಇವರು ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಈ ದಿನದ ನೆಕ್ಸ್ಟ್ ಕಂಟೆಸ್ಟೆಂಟ್ ರೇಷ್ಮಾ ಮಾರಿಸ್. ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ our next contestant in Anode Dance Mummy Dance. सूखी रोटी तेरे हाथों से, रूखी सूखी रोटी तेरे हाथों से खा के आया मजा बड़ा, ठंडा ठंडा पानी तेरे आंगन का पी के छाया नशा बड़ा, रूखी सूखी रोटी तेरे हाथों से खा के आया मजा बड़ा, ठंडा ठंडा पानी तेरे आंगन का पी के छाया नशा. रोटी तेरे हाथों से खा के आया मजा बड़ा, ठंडा ठंडा पानी तेरे आंगन का पी के छाया नशा बड़ा. तौबा तौबा तू क्या बोला, धड़क धड़क मेरा दिल डोला. तौबा 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 धड़क धड़क मेरा दिल डोला. तौबा 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 धड़क धड़क मेरा दिल डोला. प्रेम मनाते पास आते రాయే రాయే నా రాకాసే నువ్వే బయటేసే అట్టా దోపేస్తే రారో రారో నా శివ కాసి అగ్గి రాజేసి సిగ్గు పెట్టేస్తే చాబులేసి పోదే పోదే పోపో టాబులేసి పోదే పోదే పోపో చాబులేసి పోదే పోదే పోపో టాబులేసి పోదే పోదే పోపో. అబ్బా భలే 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 ಅದು ಫಸ್ಟ್ ಒಂದು ವಿಷಯ ಬಲ್ಲ ಆಯ್ತು ಉಲ್ಲ ಎಂಚನಿಗೆ ಲುಪ್ಪುನು ಖಾಲಿ ಜಪ್ಪರ ಮಾತ್ರ ನಾವು ಅಲ್ಲ ಅಲ್ಲಿ ನಡೆಯೋದಕ್ಕೆಲ್ಲ ಆಗಲ್ಲ ಹೆಂಗೆ ನಡಿಬೇಕು ನೀವು ಹೆಂಗಿರ್ತೀರ ಅದ್ರೊಳಗಡೆ ಅದು ಅಡ್ಜಸ್ಟ್ ಮಾಡ್ಬೇಕು ನಾವು ಅದರಲ್ಲಿ ಅಲ್ವಾ ನಮ್ಗಾಗಲ್ಲ ಬಿಡಿ ನೀವೇ ಇರಿ ಅಲ್ಲ ನೀವು ನೋಡಿ ಒಂದು ಕಷ್ಟಪಟ್ಟು
ಕೆಲಸ ಮಾಡ್ತೀರಾ, ಒಂದು ದೊಡ್ಡದು ತಗೋಬೇಕು. ಇದರಲ್ಲಿ ಒಂದು 2.5 ವರ್ಷ ಹಿಡಿಯುತ್ತೆ ಒಂದು ಸಣ್ಣ ಗುಂಡಿ ತೊಳೋದಕ್ಕಲ್ವಾ? ಎಸ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಎಸ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀರಾ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಂಟೆಸ್ಟೆಂಟ್ ಯಾರು ಇದರಲ್ಲಿ? ನೀವಲ್ವಾ? ಓಕೆ, ಆಲ್ ದಿ ಬೆಸ್ಟ್. ಆ್ಯಂಡ್ ಕಮೆಂಟ್ಸ್ ಕೇಳೋದಕ್ಕೆ ರೆಡಿನಾ? ಫಸ್ಟ್ ಯಾರು? ಕಾರ್ನೆಲ್. ರೆಡಿ ಅಲ್ವಾ? ಓಕೆ, ಲೆಟ್ಸ್ ಹಿಯರ್ ಇಟ್ ಫ್ರಮ್ ಮಿಸ್ಟರ್ ಕಾರ್ನೆಲ್ ಪ್ಲೀಸ್. ರೂಪೇಶ್ ಇಂಚಲಗೆ ಸಾರಿ ಒಂತೆ ಮೀಸೆ ಇಂಚಲ್ ಪ್ಲೇ ಎಸ್ ಈರ್ನ ಓಕೆ ಒಂತೆ ಕೈತಲ್ ಬೋಲೆ ಆಯ್ತಾ ಪೀರಾ ಒಂತೆ ನಾನಂತೆ ಎಸ್ ಇರ್ನಲೆಗ ಕರೆಕ್ಟ್ ಇರ್ಲೆಕ್ಕನೇ ಉಂಟದೆ. ಅರೆ ಎನ್ನ ಕಾಮಿಡಿ ಐನೇ ಯೂಸ್ ಮಾಡ್ತಿದ್ರೆ ರಿಟರ್ನ್ ಕಾಮಿಡಿ. ಎಸ್ ವೆರಿ ಗುಡ್. ಓಕೆ, ಕಮೆಂಟ್ಸ್ ಪ್ಲೀಸ್. ರೇಷ್ಮಾ, ಅಬೌಟ್ ಯುವರ್ ಪರ್ಫಾರ್ಮೆನ್ಸ್, ಎಂಟೈರ್ ಪರ್ಫಾರ್ಮೆನ್ಸ್ ವೆರಿ ಗುಡ್. ಈರ್ನ ಸೆಟಪ್ ಇತ್ತನದೆ ಸ್ಟೇಜ್ ಅವು ಇಲ್ಲ ಅವಡು ಅಲ್ಪ ಒಂಜಿ ರೂಪೇಶ್ ಆವಡು ಪಿರಾವಡು ಎದುರುಡು ಕೆಲವು ಪ್ರಾಪ್ಸ್ ಆವಡು ಭಾರಿ ಶೋ ಕೊಡು ಅವೆನ್ ಪ್ಲೇಸಿಂಗ್ ಮಲ್ತಿರ್ತಾರೆ. ಆ್ಯಂಡ್ ಯು ಯೂಸ್ ಇಟ್ ಪ್ರಾಪರ್ಲಿ ಆ್ಯಂಡ್ ಸ್ಪೆಷಲಿ ಯೋರ್ ಗೆಟಪ್. ಈರ್ನೊಟ್ಟಿಗೆ ಡ್ಯಾನ್ಸ್ ಮಾಡ್ತೀನಿ ಯಾರು ಇರು ಕಸನೇ ಉಂಬೆರೆನೆ ಇಂಕ ಅತ್ತಿಗೆ ಅವಳು ಅತ್ತಿಗೆನೆ ಕಂಡನಿ ಎನ್ನ ದೊಡ್ಡಪ್ಪ ನಮಗೆ ಓಕೆ ಕರೆಕ್ಟ್ ಬನ್ನಿ. ಈರ್ ಕಸಿನ್ ಬಟ್ ಆರ ಅತ್ತಿಗೆ ಅವಳು ಎನ್ನ ಅತ್ತಿಗೆ ಆವಡು ಬಟ್ ಈರ್ ಕಸಿನ್ ಇತ್ತಿಗೆ ಅವಾರೆ ಕಸಿನ್ ಎಂಕ ಅತ್ತಿಗೆ ಓಕೆ ಹೆಂಚಲ್ಲ ಓಕೆ. ಹಾಂ, ರೂಪೇಶ್ ಅಂತ ಅವಾರ್ಡ್ ಅನ್ಪಲೆ ಟೆನ್ಷನ್ ಇತ್ತು. ಓಕೆ, ಅದರ್ವೈಸ್ ಪರ್ಫಾರ್ಮೆನ್ಸ್ ವಾಸ್ ಗುಡ್. ಲಾಟ್ ಆಫ್ ಎಲಿಮೆಂಟ್ಸ್ ನಿಕುಲು ಯೂಸ್ ಮಾಡ್ತಾರೆ. ಕೆಲವು ಮಸ್ತ್ ಪ್ರಾಪ್ಸ್ ಇತ್ತಾನೆ, ಎಡ್ಡೆ ತೋಜೊಂದು ಇತ್ತಾನೆ ಕಲರ್ಫುಲ್. ಆ್ಯಂಡ್ ಒಂತೆ ಕ್ಲಾರಿಟಿ ಕನೋಡಾಪನು ಸ್ಟೆಪ್ಸ್ ಇಡು. ಓಕೆ, ನಿಕುಲು ಸ್ಟೆಪ್ಸ್ ಮಲ್ಪಡ್ತಲೆ ಅವೇನು ಇನ್ಕಂಪ್ಲೀಟ್ ಆದ ಮಲ್ತೊಂದಿತ್ತಾರೆ ಕೆಲವು. ಅವೇನು ನಿಕುಲು ನನ್ನೆಲ್ಲ ಕಂಪ್ಲೀಟ್ ಮಲ್ತಂಡ ನೆಕ್ಸ್ಟ್ ರೌಂಡಿಗೆ ನಿಕ್ಲಿಗೆ ಮಸ್ತ್ ಹೆಲ್ಪ್ ಆಪನ್. ಅದರ್ವೈಸ್ ಐ ಲವ್ ದ ಪರ್ಫಾರ್ಮೆನ್ಸ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಅರುಣ್ ಆಲ್ವಾ ಪ್ಲೀಸ್. ರೇಷ್ಮಾ, ನಿಕ್ಲಿಗೆ ರೂಪೇಶ್ ಬರ್ಪಿನ ಗೊತ್ತಿಜ್ಜಾಂಡ ಅಂದದೆ? ಇಲ್ಲ. ಓ ಅದೇ, ಯಾಕೆ ಅಂತ ಹೇಳಿದ್ರೆ ಇಲ್ಲಾದ್ರೆ ನೀವು ಅದಷ್ಟು ಖರ್ಚು ಮಾಡ್ಕೊಂಡು ಅದನ್ನು ಮಾಡ್ತಿರ್ಲಿಲ್ಲ. ರೂಪೇಶನ್ನು ನಿಲ್ಲಿಸ್ಬೋದಿತ್ತು. ಹೇಳಿ ಸರ್, ಹೇಳಿ. ರೇಷ್ಮಾ, ಓಕೆ, ನನಗೆ ನಿಮ್ಮದು ಪರ್ಫಾರ್ಮೆನ್ಸ್ ಬಗ್ಗೆ ಒಳ್ಳೆ ಇದು ಒಪಿನಿಯನ್. ಯಾಕೆ ಅಂತ ಹೇಳಿದ್ರೆ ನೀವು ಕೆಲವು ಪ್ರಾಪರ್ಟಿಯನ್ನೆಲ್ಲ ಯೂಸ್ ಮಾಡಿದಿರಿ. ನಾವೇ ಮಾಡಿದ್ದು ಸರ್. ನೀವೇ ಮಾಡಿದಾ? ನನ್ನ ಹಸ್ಬೆಂಡ್ ಮಾಡಿ. ಅದೇ ನಾನು ಹೇಳೋದು, ರೂಪೇಶ್ ಬರೋದು ಗೊತ್ತಿದ್ದರೆ ಅವರನ್ನೇ ನಿಲ್ಲಿಸ್ಬೋದಿತ್ತು. ಅದಕ್ಕೆ ಹೇಳಿದೆ ನಾನು ಆವಾಗ. ಸ್ವಲ್ಪ ನೋಡಿದ್ರು ರೂಪೇಶ್ ಥರವೇ ಕಾಣ್ತಾ ಇಲ್ವ ಅದು? ಅಲ್ಲ ಹೇಳಿ, ಕಾಣ್ತಾ ಇದೆಯಾ? ನಮ್ಮನ್ನು ನೋಟ್ ಮಾಡಿದ ನೀವು? ಹೌದಾ? ನೋಡ್ತೀನಿ ಬಿಡಿ. ನಿಮ್ಗೆ ಈಗ ಫುಲ್ ಪಾಯಿಂಟ್ಸ್ ಕೊಡ್ತೇವೆ ನಾವು. ನನ್ನ ಕೈಗೆ ಅವಾಗ ನೋಡ್ತೀನಿ ನಾನು. ರೂಪೇಶ್, ವಿ ಆರ್ ಥಿಂಕಿಂಗ್ ಆಫ್ ಗಿವಿಂಗ್ ಫುಲ್ ಪಾಯಿಂಟ್ಸ್ ಟು ಹರ್. ಥ್ಯಾಂಕ್ ಯು. ಓಕೆ, ನನಗೆ ತುಂಬ ಲೈಕ್ ಆಯ್ತು ನಿಮ್ಮದು ಡ್ಯಾನ್ಸ್. ಆದರೆ ನಮ್ಮ ಫ್ರೆಂಡ್ ಹೇಳಿದಾಗೆ ಡ್ಯಾನ್ಸನ್ನು ಕಂಪ್ಲೀಟ್ ಮಾಡ್ತಾಯಿರಲ್ಲ, ಆಫ್ ಮಾಡ್ತಾಯಿದ್ದೀರ. ಕೆಲವು ಡ್ರಾಪ್ ಆಗ್ತಿತ್ತು ಸ್ಟೆಪ್ಸ್ ಎಲ್ಲ. ಎಂಟೈರ್ ಪರ್ಫಾರ್ಮೆನ್ಸ್ ನೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ಅರುಣ್ ಸರ್ ಈಗ ಬ್ಲೂ ಕಲರ್ ಶರ್ಟ್ ಉಂಡೆ ಅಡ್ ವೈಟ್ ಲೈನ್ ಬರ್ತದೆ. ಎಂಡೇಜ್ ಇಜ್ಜಿ ಕೋಡೆ ಈರ್ಪಾಡೊಂದು ಬತ್ತಿತ್ತಾರ ಅಂದ ಇಜ್ಜಿ ಅವು ಆಯ್ನ ಕಾರ್ನೆಲ್ನ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆ್ಯಂಡ್ ದ್ಯಾಟ್ ಈಸ್ ಮೈ ಫೇವ್ರೆಟ್ ಒಂಜಿ ಕಲರ್ದ ಡ್ರೆಸ್ ಪಾಡ್ನ ದೀಕ್ಷಿತ್ ಆಚಾರ್ಯ ಪ್ಲೀಸ್. ಓಕೆ, ಹಾಯ್ ರೇಷ್ಮಾ. ಹಾಯ್. ನನಗೆ ನಿಮ್ಮ ಡಾನ್ಸ್ ಇಷ್ಟ ಆಯಿತು. ಸ್ಟೇಜ್ ಯುಟಿಲೈಸೇಷನ್ ಒಳ್ಳೆ ಮಾಡಿದ್ದೀರಾ ನೀವು. ಅದು ಬರುವುದು ಮನೆಯಿಂದ ಹೊರಗೆ ಬಂದು ಮತ್ತು ಅವರು ಅದು ಗದ್ದೆಯಲ್ಲಿ ಕೆಲಸ ಮಾಡೋದು ಅದು ಚೆನ್ನಾಗಿತ್ತು. ಆದರೆ ನನಗೆ ಒಂದು ಏನು ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ, ಒಂದು ಅಡ್ವೈಸ್ ದ್ಯಾಟ್ ವುಡ್ ಬಿ, ನೀವು ಡ್ಯಾನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಿಫ್ ಇದ್ದು ಡ್ಯಾನ್ಸ್ ಮಾಡಿ, ಬೆಂಡ್ ಆಗಬೇಡಿ. ಆಗ ನಿಮ್ಮದು ಡ್ಯಾನ್ಸ್ ಪರ್ಫೆಕ್ಷನ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಶೋಲ್ಡರ್ ಒಂದು ಡ್ರಾಪ್ ಆಗ್ತದೆ ನೀವು ಡ್ಯಾನ್ಸ್ ಮಾಡಬೇಕಾದ್ರೆ. ಮತ್ತು ನಿಮ್ಮದು ಫುಟ್ ವರ್ಕ್ ಒಂದು ಚೂರು ಗಟ್ಟಿಯಲ್ಲಿ ಮಾಡಿದರೆ ಅದು ಡ್ಯಾನ್ಸಿಗೆ ಒಂದು ಜೋಶ್ ಇರ್ತದೆ. ನಿಮ್ಮದು ಸ್ಟೆಪ್ಸ್ ಎಲ್ಲ ಚೆನ್ನಾಗಿತ್ತು, ಕೊರಿಯೋಗ್ರಾಫಿ ಒಳ್ಳೆ ಇತ್ತು, ಸ್ಟೆಪ್ಸ್ ಯಾವ ಸಹ ರಿಪೀಟ್ ಆಗಲಿಲ್ಲ. ಕೊರಿಯೋಗ್ರಾಫರ್ ಬಂದಿದ್ದಾರೆ. ಹೌದಾ? ಯಾರು? ಚರಣ್ ಅಂತ. ಓಕೆ, ಕರೀರಿ ಸರ್. ಚರಣ್ ಸರ್, ಕಿಧರೋ ಆಪ್? ಆ ಜಾಯಿಯೇ. ಸರ್ ಚಪ್ಪಾಳೆ ಪ್ಲೀಸ್ ಟು ದ ವಂಡರ್ಫುಲ್ ಕೊರಿಯೋಗ್ರಾಫರ್, ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಚರಣ್ ಸರ್. ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ನಮ್ಮ ಟೈಮ್ ಅವರ ಟೈಮ್ ಡೇ ನೈಟ್ ಅಂತೇಳಿ ನಮಗೆ ತುಂಬ ಇಷ್ಟಕ್ಕೆ ತಂದಿದ್ದಾರೆ. ನಮಗೆ ತುಂಬ ಡ್ಯಾನ್ಸ್ ಇದು ಪರ್ಫಾರ್ಮೆನ್ಸ್. ಓಕೆ, ಸೊ ಕ್ಯಾನ್ ಐ ಸ್ಪೀಕ್ ಟು ಚರಣ್? ಯಾ, ಚರಣ್, ನನಗೆ ಅವರ ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ನಿಮ್ಮದು ಕೊರಿಯೋಗ್ರಫಿ ಪಾರ್ಟ್ ತುಂಬ ಒಳ್ಳೆ ಇತ್ತು. ಆದರೆ ಏನು ಅಂತ ಹೇಳಿದರೆ, ಒಂದು ಅವರು ಬೆಂಡ್ ಆಗ್ತಾರೆ, ಶೋಲ್ಡರ್ ಒಂದು ಬೆಂಡ್ ಇಡ್ತಾರೆ, ಮತ್ತು ಫುಟ್ ವರ್ಕ್ ಕಂಪ್ಲೀಟ್ ಮಾಡೋದಿಲ್ಲ. ಕೊರಿಯೋಗ್ರಫಿ ವಾಸ್ ಆಸಮ್. ಐ ಲೈಕ್ ದ ಕೊರಿಯೋಗ್ರಫಿ ಆ್ಯಂಡ್ ದಿ ಎಕ್ಸಿಕ್ಯೂಷನ್ ವಾಸ್ ರಿಯಲಿ ನೈಸ್. ಸ್ಟೇಜ್ ಯುಟಿಲೈಸೇಷನ್ ಒಳ್ಳೆ ಇತ್ತು. ಜಸ್ಟ್ ಅವರದೊಂದು
ಶೋಲ್ಡರ್ ಮತ್ತು ಫುಟ್ ವರ್ಕ್ ಮೇಲೆ ಇದು ಮಾಡಿ, ಮತ್ತು ಅವ್ರದ್ದು ಪಾರ್ಟ್ನರ್ ಆಗಿ ಡ್ಯಾನ್ಸ್ ಮಾಡಿದಾರಲ್ಲ ಅವರು ಒಳ್ಳೆ ಮಾಡಿದ್ದಾರೆ. ಅದೇ ಸ್ವಲ್ಪ ಫೀಮೇಲ್ ವರ್ಷನ್ ಸಾಂಗ್ ಬರಬೇಕಾದ್ರೆ ಜಸ್ಟ್ ಬಿಕಾಸ್ ಶೀಸ್ ಅ ಫೀಮೇಲ್, ಅವ್ರು ಫೀಮೇಲ್ ಪದ್ಯ ಸಹ ಹೇಳ್ತಿದ್ರು, ಆ್ಯಕ್ಚುಲಿ ಮೇಲ್ಸ್ ಹೇಳ್ತಿದ್ರು, ಫೀಮೇಲ್ಸ್ ಹೇಳ್ತಿದ್ರು. ಸೊ ಅದನ್ನು ನೋಡ್ಕೊಳ್ಳಿ ನೀವು. ಶೂರ್, ಥ್ಯಾಂಕ್ ಯು ಮ್ಯಾಮ್. ಓವರಾಲ್ ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ಚರಣ್ ಎಂಚೋಲ್ಲ ಸೂಪರ್. ಯಾನ್ಲ ಚರಣ್ ಓಷನ್ ಕಿಡ್ಸ್ ಮಸ್ತ್ ಶೋಸ್ ಮಾಡ್ತದ. ಒಂದೇ ವಿಷಯ ಪಂಡ್ರೆ ಚರಣ್ಗೆ ವೆರಿ ಟ್ಯಾಲೆಂಟೆಡ್. ಅಪ್ಪಗಡ್ದು ಬತ್ತದ ಇತ್ನೆ ಮೊಟ್ಟಲ್ಲ ಮಸ್ತ್ ಬೇಲೆ ಮಲ್ತೊಂದುಲ್ಲೇರು. ಡ್ಯಾನ್ಸ್ ಮಸ್ತ್ ಜನ ಸ್ಟೂಡೆಂಟ್ಸ್ ಕಲ್ಪ ಒಂದುಲ್ಲೇರು, ಮಸ್ತ್ ಸ್ಕೂಲ್ ಉಳ್ಳ ಕಲ್ಪ ಒಂದುಲ್ಲೇರು. ಚರಣ್ ರಿಯಲಿ ಪ್ರೌಡ್ ಆಫ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾರಿ ಶೋಕ್ದ ಕಮೆಂಟ್ಸ್ ಮಾತಾಡ್ತಿಕ್ಕ ಖುಷಿ ಅಣ್ಣರಿಗೆ ಖುಷಿ ಆಯಿತು. ಓಕೆ, ಖುಷಿ ಆಯಿತು. ಆ್ಯಂಡ್ ನೀವು ನೋಡೋದಕ್ಕೆ ತುಂಬ ಸುಂದರಿಯಾಗಿದ್ದೀರಾ. ಮೀಸೆ ತೆಗೆದ್ರೆ ಐಶ್ವರ್ಯ ರೈ ಕೂಡ ಸೈಡ್ಗೆ ಹೋಗಿ ನಿಮಗೆ ಸಿಗುತ್ತೆ ಮಿಸ್ ವರ್ಲ್ಡ್ ಎಲ್ಲ. ನಿಮ್ಮ ಐಸ್ ಅಂತೂ ಹೇಳಲೇಬೇಕಾಗಿಲ್ಲ, ನಾನೇ ಕ್ಲೀನ್ ಬೋಲ್ಡ್ ಆಗಿಬಿಟ್ಟೆ. ಆ್ಯಂಡ್ ಕೂದಲು ಅಯ್ಯೋ ಶैम्पू ಆ್ಯಡ್ಗೆ ನೀವೇ ಫಿಟ್ रूपेश बस करो यार, कितने लोग को लाइन मारेंगे आप? अरे लाइन ही मार रहा हूँ मैं. नहीं, कितने लोग को लाइन मारेंगे? ಸುಧರ್ ಹೋ ಅರ್ಬುನು 8 ಹೋ. ಸೊ ಇಷ್ಟೆಲ್ಲ ಹೊಗಳ್ದೆ ಅಲ್ವಾ, ಇವಾಗ ಹೇಳಿ ಪ್ಲೀಸ್, ಇದು ಯಾರ ಥರ ಇದೆ? ನಿಮ್ಮ ಥರನೇ ಇದೆ. ಓಕೆ, ಪರವಾಗಿಲ್ಲ ಬಿಡಿ. ಓಕೆ, ನಿಮ್ಮ ಗಂಡನ ಹೆಸರು ಏನು ಅಂತ ಹೇಳಿದ್ರಿ? ವಿಕ್ಟರ್ ಮೋರಸ್. ಓಕೆ, ವಿಕ್ಟರ್ ಕಿದರಾಬ್. ಗಂಡ ಗ್ಯಾರೇಜ್ ಇಟ್ಕೊಂಡಿದ್ದಾರೆ, ಹೆಂಡತಿ ಡ್ರೈವಿಂಗ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಮಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ಯಾಕೆ ಕರೆದಿದ್ದು ಅಂದರೆ ಇಷ್ಟೊಂದು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಇವಾಗ ಅದೆಲ್ಲ ಒಟ್ಟಿಗೆ ನೋಡಬೇಕು ಅಂತ ನಿಮ್ಮ ಒಂದು ಕೆಲಸ ಎಲ್ಲ. ನೀವು ಅಲ್ಲಿರ್ತೀರಾ ಸರ್, ಅಲ್ಲಿ ನಿಂತ್ಕೊಳ್ಳಿ ಪ್ಲೀಸ್. ನೀವು ಇವ್ರ ಹಿಂದೆ ಇರ್ತೀರಾ? ಹಾಂ, ಓ ಮಮ್ಮಿ ಕೂಡ ಬಂದರು. ಪ್ಲೀಸ್ ಪ್ಲೀಸ್ ಮ್ಯಾಮ್. ಎಸ್ ಮಮ್ಮಿ, ಇವಾಗ ಬೇಡ ಇತ್ತು, ಕಷ್ಟ ಆಗುತ್ತೆ ನಿಮಗೆ. ಏನು ಇವಾಗ ಕಾರು ಸ್ಟಾರ್ಟ್ ಮಾಡಿ ಹೋಗ್ಬೇಕು ಎಲ್ಲರೂ ಈ ಥರ ಅಂತ ಈ ಥರ ಒಳಗಡೆ. ಓಕೆ, ರಿಕ್ಷಾ. ಓಕೆ, 3, 2, 1. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಅದ್ಭುತವಾಗಿರುವಂಥ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನೋಡಾಯಿತು. ಇನ್ನಷ್ಟು ಪರ್ಫಾರ್ಮೆನ್ಸಸ್ ನಮಗೋಸ್ಕರ ಕಾಯ್ತಾ ಇದೆ. ಆ್ಯಂಡ್ ಹೋಗುವಾಗ ಇದನ್ನು ನನ್ನ ಕೈಯಲ್ಲಿ ಕೊಟ್ಟೋಗಿದ್ದಾರೆ. ಯಾಕೆ ಅಂದರೆ ಸೀಸನ್ ಎಂಡ್ ಆಗೋವಾಗ ಯೂಸ್ ಆದರೂ ಆಗಬಹುದು. ಎನಿವೇಸ್, ಇಟ್ಸ್ ಟೈಮ್ ಫಾರ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಅದಕ್ಕಿಂತ ಮುಂಚೆ ಹೇಳೋವಂಥ ವಿಚಾರ ಏನಪ್ಪ ಅಂದರೆ, ಸಹ್ಯಾದ್ರಿ ಕಾಲೇಜ್ ಬಗ್ಗೆ ಗೊತ್ತಿಲ್ಲದಿರೋರು ಮಂಗಳೂರಿನಲ್ಲಿ ಯಾರೂ ಇರಲ್ಲ. ಆ್ಯಂಡ್ ದೊಡ್ಡ ಥ್ಯಾಂಕ್ಸ್ ಸಹ್ಯಾದ್ರಿ ಕಾಲೇಜಿಗೆ ಹೇಳ್ತಾ ಇದ್ದೀವಿ. ಯಾಕಪ್ಪ ಅಂದರೆ ನಮ್ಮ ಶೂಟಿಂಗ್ ಎಲ್ಲ ನಡೀತಾ ಇರುವಂಥದ್ದು ಸಹ್ಯಾದ್ರಿ ಕಾಲೇಜ್ನ ಕ್ಯಾಂಪಸ್ನಲ್ಲಿ. ಆ್ಯಂಡ್ ಅದೇ ರೀತಿ ಡಾವ್ ತೊಗರಿಬೇಳೆ, ಸೊ ಅದನ್ನು ತಿಂದರೆ ಆರೋಗ್ಯವಂತರಾಗಿರ್ತೀರ. ನಾನು ಈ ಥರ ಎನರ್ಜೆಟಿಕ್ ಆಗಿರೋದಕ್ಕೆ ಒಂದು ಕಾರಣ ಡಾವ್ ತೊಗರಿಬೇಳೆ. ಶಾರ್ಟ್ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್. ಬಲಿ ಸಿದ್ಧಗೊಳಿಸು. ಉಲ ಹಿಡ್ದು ವಾ ಬೇನೆ ಇತ್ತನಲ್ಲ ಅವೇನು ಪೂರ ಮದಟ್ಟು ದೀದ್ ಬತ್ತದ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಮಲ್ದೇರು. She was so much into the performance. ಈ ತೊಂಜಿ ಎಡ್ಡೆ ಆಕ್ಟ್ ಮಲ್ತೇರು. ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಡಾನ್ಸ್ ಮಮ್ಮಿ ಡ್ಯಾನ್ಸ್, ಖಾಲಿ ಡ್ಯಾನ್ಸ್ ಅಲ್ಲ. ಸೊ ಅಮ್ಮನಕ್ಲು ಡ್ಯಾನ್ಸ್ ಮಲ್ಪನಾಗ ದಾದಾಂಡಲ ಸಮಾಜ ಒಂಚೂರು ಹೆರಿಪ ಹೊಡತ್ತ ನಮ್ಮ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದಟ್ ಶಾರ್ಟ್ ಬ್ರೇಕ್ ಟು ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್. ನಮ್ಮ ಕಾರ್ಯಕ್ರಮದ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಇದರ ಜೊತೆಗೆ ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸಹ್ಯಾದ್ರಿ ಕಾಲೇಜ್, ಅಡ್ಯಾರ್ ಕಾಸ್ಟ್ಯೂಮ್ ಕಾಟೇಜ್, ಅದೇ ರೀತಿಯಲ್ಲಿ ಮಾತಾ ಮ್ಯಾಟ್ರಿಮೋನಿ ಹಾಗೂ AK ಬಿಲ್ಡರ್ಸ್. ಒಂದು ಗಾದೆ ಮಾತಿದೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ನಮ್ಮೆಲ್ಲರಿಗೆ ಬಹಳ ಆತ್ಮೀಯವಾದಂಥ ಒಂದು ಫ್ಯಾಮಿಲಿ ಮೆಂಬರ್ ಅಂದರೆ ತಾಯಿ. ಈ ತಾಯಂದರಿಗೆ, ಕರಾವಳಿ ಕರ್ನಾಟಕದ ಎಲ್ಲ ತಾಯಂದರಿಗೆ ಒಂದು ಸುಂದರವಾದಂಥ ವೇದಿಕೆ ನೀಡಿದಂಥ ನಮ್ಮ ಟಿವಿಯ ಈ ಹೊಸ ರಿಯಾಲಿಟಿ ಡಾನ್ಸ್ ಶೋ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್. ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಗ್ಗೆ ಮಾತಾಡಬೇಕಾದ್ರೆ, ಫಸ್ಟ್ ರೌಂಡಲ್ಲಿ ಆಡಿಷನಲ್ಲಿ ಡ್ಯಾನ್ಸ್ ಅಂತೂ ಸೂಪರ್ ಆಗಿ ಮಾಡೇ ಇರಬೇಕು, ಅದಕ್ಕಾಗಿ ಕ್ವಾಲಿಫೈ ಆಗಿ ಸೆಕೆಂಡ್ ರೌಂಡಿಗೆ ಬಂದಿದ್ದಾರೆ. ಡ್ಯಾನ್ಸ್ನ ಜೊತೆಗೆ ಅಭಿನಯ ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಜನರ ಅದೇ ರೀತಿಯಲ್ಲಿ ಜಡ್ಜಸ್ನ ಮನಗೆದ್ದಂಥ ಪದ್ಮಪ್ರಿಯ ನಮ್ಮ ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟ್. ಪ್ಲೀಸ್ ವೆಲ್ಕಮ್ ಆನ್ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್. ಓಂ ಶಕ್ತಿಯೋ ಆದಿಶಕ್ತಿಯೇ ಸರ್ವಶಕ್ತಿಯೇ ಶಿವಶಕ್ತಿಯೋ ಪರಬ್ರಹ್ಮ ಸ್ವರೂಪಿಣಿ.
ಪರಮೇಶ್ವರಿ ನಾಗಮ್ಮ ಭದ್ರಕಾಳಿ ಮಂಚಾಳಮ್ಮ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಬಲಿ ಸಿದ್ಧಗೊಳಿಸು ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಅಣ್ಣಮ್ಮ ಚೌಡಮ್ಮ ಎಲ್ಲಮ್ಮ ಮಾರಮ್ಮ ಅಂಗಾಳ ಪರಮೇಶ್ವರಿ ನಾಗಮ್ಮ ಭದ್ರಕಾಳಿ ಮಂಚಾಳಮ್ಮ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಕೊಡುವ ದೇವರು ಕೊಲ್ಲಲು ಹೇಳುವುದಿಲ್ಲ ಆಸೆಯೇ ದುಃಖಕ್ಕೆ ಮೂಲ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಧರ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಪರಿವರ್ತನೆಯ ಹರಿಕಾರ ನಿನಗೆ ನಾನು ಶರಣು ಅಹಿಂಸೆಯ ಹರಿಕಾರ ನಿನಗೆ ಎಂದು ಶರಣು ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಧರ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಚಾಮಿ. ಪದ್ಮಪ್ರಿಯ ಅವರೇ, ದುಷ್ಟಶಕ್ತಿಗಳು ಎಷ್ಟೇ ಅಟ್ಟಹಾಸದಿಂದ ಮೆರೆದ್ರೂ ಕೂಡ ಕೊನೆಗೆ ಜಯ ಆಗುವುದು ಧರ್ಮಕ್ಕೆ ಮಾತ್ರ ಅಂತ ಒಂದು ಸುಂದರವಾದಂಥ ಕಾನ್ಸೆಪ್ಟ್ನಲ್ಲಿ ನೀವು ಡ್ಯಾನ್ಸನ್ನು ಮಾಡಿದ್ದೀರಾ. ಇದನ್ನು ಕರೆಕ್ಟಾಗಿ ನಮ್ಮ ಜಡ್ಜಸ್ಸಿಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ, ನಿಮ್ಮ ಥೀಮ್ ಹೇಗೆ ಮಾಡಿದ್ದೀರಿ ಅಂತ? ಹಾಂ ಹೇಳ್ಬೋದು. ಮೊದಲನೇದಾಗಿ ನಮಗೆ ಈ ವೇದಿಕೆ ಸಿಕ್ಕಿದುಂಟಲ್ಲ, ಅದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಖಾಲಿ ಡ್ಯಾನ್ಸ್ ಅಲ್ಲ. ಸೊ ಅಮ್ಮನಕ್ಲು ಡ್ಯಾನ್ಸ್ ಮಲ್ಪನಾಗ ದಾದಾಂಡಲ ಸಮಾಜಕ್ಕೆ ಒಂಚೂರು ಹೆರಿಪಾವಡತ್ತ ನಮ್ಮನೆ ಜವಾಬ್ದಾರಿ ಎಂಚ ಉಂಡತ್ತ ಇಲ್ಲ ನಂಚನೆತ್ತ ಅದಕ್ಕೋಸ್ಕರ ಒಂಜಿ ಕಾನ್ಸೆಪ್ಟ್ ಇಂಚ ಬೋಡೊಂದು ಐಡಿಯಾ ಮಲ್ತೀನಿ ಅನ್ಪಸಿ. ಕರೆಕ್ಟ್. ತುಳುಟು ಪಾತಿರಲ್ಲತಿ ಅಂದಂದು ತುಳುಟೆ ಪಾತಿರ ಅಂಗುಲಿ ಮಾಲ ಅಂದೊರಿಪ್ಪೆ ಹೆಬ್ಬೆರಳುದ ಮಾಲೆ ಪಾಡೊಂದಿತ್ತೆ ನಂಜ ಆಯೇನ ಪಂಡ ಆಯೆ ಬುದ್ಧನು ಆ್ಯಕ್ಚುಲ್ ಪಾಟಾಡು ಓದುದು ನಾವು ಏನು ಬುದ್ಧ ಇಂಚ ಬರೋಂದಿಪ್ಪ ನಾ ಏರೇನು ನರಮಣೆನ ಹುಂಡಲ್ಲ ಆಗ ನರಮಣೆನ ಹಿನೋಡು. ಸೊ ಈಗ ಕೆರ್ಪೆ ಅಕ್ಕಲ್ನ ಒಂಜೊಂಜಿ ಎಂಪೇರಳು ಮಾಲೆ ಪಾಡೋನ್ ಅಂಡ ಬುದ್ಧೆ ಬಂದಾಗ ಎದುರೆದುರು ಪೋಪೆ ಮುಲ್ ಬುದ್ಧೆ ಬರ್ಪುಲೆಕ್ಕೆ ಜೊತೆ ಐ ಕೊಂಜಿ ಒಂದು ಮಲ್ತೀನಿ ಅಂತೆ. ಸೊ ಎದುರೆದುರು ಬರ್ಪೇರು ಬುದ್ಧೆ ಬೇರೆ ಎದುರೆದುರು ಪೋಪೇರು ಬೊಕ್ಕಲ ಆಗ ಆಪುಂಡು ದಾನೆ ಈ ಬುದ್ಧಿಗೆ ಯಾರೇ ಮಲ್ಪು ಜೊತೆ ಏರ್ಲ ಪೋಡಿವೇರೆ ಇಂಕ ಇಂಬೆ ಪೋಡಿ ಜೊತ
ಮೋನೆ ಹೂಪೆ ಹುನಗಾಯ ಕನ್ನಡ ಹುನಗತೆ ದಾದನ ಒಂಜಿ ಚೇಂಜ್ ದಿವ್ಯ ಶಕ್ತಿ ಜ್ಞಾನ ಆಪುಂಡು. ಬೊಕ್ಕ ಒಂಜೊಂಜೆ ಕಡೆಟ್ ಪನ್ಪೇರು ಆಯ ಎಂಕುದಾಲ ಕೊರು ಈ ಪನ್ನಗಾಯ ತಟ್ಟೆ ಕೊರ್ಪೆ ಆಯನ ಭಿಕ್ಷಾ ಪಾತ್ರೆ ಕೊರ್ಪೆ ನೆನಿ ಎಡ್ಡೆ ಉಪಯೋಗ ಮಲ್ಪೊಂಡು ಈ ಕೆನ್ನೆ ಕೊರ್ತೆ ಅಂದ್ ಸೊ ಆಯನೊಟ್ಟು ಪೋಯ್ ಅಂದ್ ಬುಕ್ಕೊಂಜೊಂಜಿ ಕತೆಟ್ ಪನ್ಪೇರು ಕಣ್ಣು ಹೂನಗನೆ ಆಯ್ಗೊಂಥರ ಬದಲಾವಣೆ ಅಂಡ್ ಪಶ್ಚಾತ್ತಾಪ ಅಂಡ್ ಐನ್ ಪೂರ ದೆತ್ತದು ಬುದ್ಧನೊಟ್ಟಿಗೂ ಪರಿವರ್ತನೆ ಆಂಡ ಬುದ್ಧಿಸಮ್ ಆಕ್ಸೆಪ್ಟ್ ಅಂದ ಅಂಚಿನ ಒಂಜಿ ಸ್ಟೋರಿ ಕಾನ್ಸೆಪ್ಟ್ ಒಂದು ಮಲ್ಪರೆ ದಾದಾಂಡಲ ಇನ್ಸ್ಪಿರೇಷನ್ ಆತು ದಾದಲ್ನ ಬೇತೆ ಮಲ್ಪೊಡು ಪಂಡು ಉಂದೇನು ಅಂದಂದೆ 2 ಜನಕ್ಕೆ ಅವಕಾಶ ಕೊಡ್ತಾರತ್ತ ಒಂಜೊಂಜಿ ಅವಕಾಶ ಎಲ್ಲ ಉಪಯೋಗ ಮಲ್ತ ನೋಡು ಸರಿ ಮಲ್ದೇನೋ ತಪ್ಪು ಮಲ್ದೇನೋ ಅವು ಬೇತೆ ಪ್ರಶ್ನೆ ಬಟ್ ಹಿಂಗೆ ಕಾನ್ಸೆಪ್ಟ್ ಬೋರ್ಡು ಎಂಚಿನ ಒಂಜಿ ಹೆರಿಪ ಅವಡು ಒಂದು ಪಂಡದು ಮತ್ತೆ ಫಸ್ಟ್ ರೌಂಡ್ ಬತ್ತಿನಪ್ಪಗನೆ ಪಂಡಿತಾರೆ ಟೈಮ್ ಮಾತು ಬೊಕ್ಕ ಕುಡು ಅವಕಾಶ ಈ ಮೂಜೈನ ಬಾರಿ ಯೋಚನೆ ಮಲ್ತದ ಉಪಯೋಗ ಮಲ್ಪೊಡು ಐನ್ ಮೂಜೈನ್ಲ ಉಪಯೋಗ ಮಲ್ತದ ಈ ಪರ್ಫಾರ್ಮೆನ್ಸ್ ಕೊಡ್ತಾರೆ ಜಡ್ಜಸ್ ದಾದ ಪನ್ರೊಂಡು ಕೇನ್ಗ ಅರುಣ್ ಆಳ್ವಾ ಪ್ಲೀಸ್. ಪದ್ಮಪ್ರಿಯ ಹಾ ಪಲ್ನಿ ಸರ್ ನಮಸ್ಕಾರ. ನಮಸ್ತೆ. ಎಂಕಿನ ಕಾನ್ಸೆಪ್ಟ್ ಎಡ್ಡೆ ಅಂಡ್ ಖುಷಿ ಅಂಡ್ ಮಸ್ತ್ ಖುಷಿ ಅಂಡ್ ಆರು ಇರ್ನ ಮಗಲ ಎನ್ನ ಮಗಲ್ ಓಕೆ ಆರು ಡಬಲ್ ಆಕ್ಟಿಂಗ್ ಬಂದಿರಿ ಈರ್ಲ ಡಬಲ್ ಆಕ್ಟಿಂಗ್ ಅಂದ ಒಂಚೂರು ತತ್ರ ವಿತ್ರ ಅಂಡ ಕೇರಿಗೆ ಚೂರ್ ನೋಡು ಚೂರ್ ಓವರಾಲ್ ಪರ್ಫಾರ್ಮೆನ್ಸ್ ಮಸ್ತ್ ಖುಷಿ ಅಂಡ್ ಅಣ್ಣ ಕಾನ್ಸೆಪ್ಟ್ ಎಡ್ಡೆ ಕಾನ್ಸೆಪ್ಟ್ ಒಂಜಿ ಮಮ್ಮಿ ನಕ್ಲು ಒಂಜಿ ಸಮಾಜ ಕೊರ್ಪಿನಂಚಿನ ಒಂಜಿ ಕಾನ್ಸೆಪ್ಟೇ ಅಂಡ ಡ್ಯಾನ್ಸ್ ಅಂತ ಕಮ್ಮಿ ಅಂಡ್ ಧ್ಯಾನ್ ಬರೋದಿಲ್ಲ ದಲ್ಲ ಎಟ್ಟದಲ್ಲ ನಿಖಲ್ನ ಈ ಡ್ಯಾನ್ಸ್ ಕಮ್ಮಿ ಆತಿನ ಹತ್ರ ಈ ಪರ್ಫಾರ್ಮೆನ್ಸ್ ಎಡ್ಡೆ ಆತಿಜಿಂದ ಗುಡ್ ಪರ್ಫಾರ್ಮೆನ್ಸ್ ಎಡ್ಡೆ ಪರ್ಫಾರ್ಮೆನ್ಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು. ಮಮ್ಮೀಸ್ ಇಂದ ಹ್ಯಾಟ್ಸ್ ಆಫ್ ಅನ್ಪುಂದಾಯೆ ಪೊಣ್ಣು ಪಣ್ಣೆಕ್ ಉಲೈಡ್ ದಿತ್ತಿನ ಬೇನೆ ಅರೆಗೆ ಗೊತ್ತು ಆರ್ನ ಮಮ್ಮಿ ಹಾಸ್ಪಿಟಲ್ ಅಡ್ಮಿಟ್ ಆದಿತ್ತೇರ್ ಅಲ್ಪದ ಸ್ಟ್ರೇಟ್ ಬತ್ತದ ಪರ್ಫಾರ್ಮ್ ಮಲ್ತದ ಶಿ ಇಸ್ ಗೋಯಿಂಗ್ ಬ್ಯಾಕ್ ಟು ದ ಹಾಸ್ಪಿಟಲ್ ಆ ಮಾತಾ ಬೇನಿನ ಉಲಾಯ್ ದಿಯೊಂದು ಇಂಚಿನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊರೋಡಾಂಡ ಇಟ್ ಇಸ್ ಓನ್ಲಿ ಪಾಸಿಬಲ್ ವಿತ್ ದ ವುಮೆನ್ ಸೊ ರಿಯಲಿ ಹ್ಯಾಟ್ಸ್ ಆಫ್. ಅವು ಯಾನ್ ಬತ್ತದೇನು ದಾಂಡಲೆನ್ನ ಅಮ್ಮಗೋಸ್ಕರನಿ ಆರ್ ಕೆ ಎಮ್ ಸಿಡ್ ಇವನ್ ಇಂಟೆನ್ಸಿವ್ ಕ್ಯಾರಡ್ ಇತ್ತೇರಾರು ಏತಂಡಲ ಅಮ್ಮ ಅಲ್ಲಿತ್ತೊಂದು ಡಾನ್ಸ್ ಮಲ್ಪರಗ ಎಂಕ್ ತನ್ನ ಮನಸ್ಸೆಲ್ಲ ಶರೀರೆಲ್ಲ ಒತ್ತುದುಜಿ ಆಡ ಒಂಜಿ ವೇದಿಕೆಗೆ ಬತ್ತಿ ಬುಕ್ಕತ್ತೆ ಆ ವೇದಿಕೆ ನಮ್ಮ ಎಂಚೊಪ್ಪೋಡು ಅಂಚೆ ಇಪ್ಪೋಡು ಮಮ್ಮಿ ಸಂಚನೆ ವಾವ ಪರಿಸ್ಥಿತಿ ವಾವ ವ್ಯಕ್ತಿ ವಾವ ಸಂದರ್ಭ ಎಂಚೊಂಡು ಅಂಚ ಸ್ವೀಕಾರ ಮಲ್ತ ನೋಡು ಈ ಜಿಂಡ ಹ್ಯಾಂಡ್ ಮಲ್ಪರ ಅಪ್ಪುಜಿ ಮಮ್ಮಿ ಪಂಡೆ ಎಲ್ಲೇ ಸ್ಥಾನ ಹತ್ತತ್ತೆ ಅವು ಯಾನೋ ಡಾನ್ಸ್ ಮಮ್ಮಿ ಡಾನ್ಸ್ ದ ಕಾನ್ಸೆಪ್ಟ್ ದ ರಿಯಲ್ ಮೀನಿಂಗ್ ಈ ವೇದಿಕೆ ತೋಜ ಅಂದುಲ್ಲೇರು ಉಲಾಯ್ದು ವಾ ಬೇನೆ ಇತ್ತನಲ್ಲ ಅವೇನು ಪೂರ ಮದಟ್ ದೀದ್ ಬತ್ತದ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಮಲ್ದೇರು 100% ಕೊರ್ದು ಶಿ ಇಸ್ ಡನ್ justice to her performance. A big round of applause, yeah, please. Very well done, very well done. ಪದ್ಮಪ್ರಿಯ ಈರ್ನ ಪರ್ಫಾರ್ಮೆನ್ಸ್ ಕ್ಲೀನ್ ಆರ್ಟಿಸ್ಟ್ ಪನೋಲಿ ಸ್ಟೇಜ್ಡ್ ಆರ್ಟಿಸ್ಟ್ ಲೆಕ್ಕ ಪರ್ಫಾರ್ಮ್ ಮಾಡ್ತಾರೆ ಇಂದು ಪರ್ಫಾರ್ಮ್ ಮಲ್ಪರೆ ಮಸ್ತ್ ಈಸಿ ಇಜ್ಜಿ ಈರ್ ಸ್ಟಾರ್ಟಿಂಗ್ ಅವು ರಾಕ್ಷಸನ ಪಾರ್ಟ್ ಮಾಡ್ತಾರೆ ಅವು ಇವಾಗ ಈರ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾರೆ ಸಡನ್ ಈರ್ ಎಡ್ಡೆ ಆದ ಈರ್ನ ಕ್ಯಾರೆಕ್ಟರ್ ಸಿಂಪಲ್ ಆ್ಯಸ್ ನಾರ್ಮಲ್ ಎಂಚ ರಂಚ ಸೊ ಅವು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಅದೇ ಅವು ಡಿಫ್ರೆನ್ಸ್ ಭಾರಿ ಶೋ ಕೊಟ್ಟು ಮಾಡ್ತಾರೆ ದಟ್ಸ್ ಅ ವೆರಿ ನೈಸ್ ಥಿಂಗ್ ಸ್ಟಾರ್ಟಿಂಗ್ ಇರ್ದು ಇರ್ನ ಎಕ್ಸ್ಪ್ರೆಷನ್ ಇರ್ ಕನ್ನಡದ ಡ್ಯಾನ್ಸ್ ಮಲ್ತೊಂದಿರ್ತಾರೆ ಇರು ಮತ್ತೆ ಮೋರ್ ದೆನ್ ಯೋರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಐ ವಾಸ್ ವಾಚಿಂಗ್ ಯೋರ್ ಫೇಸ್ ಎಕ್ಸ್ಪ್ರೆಷನ್ ಏತ್ ಕೊರ್ಪಾರು ದಾದಾ ಕೊರ್ಪಾರು ಆ್ಯಂಡ್ ವೆರಿ ನೈಸ್ ಕಾನ್ಸೆಪ್ಟ್ ಸೌಜನ್ಯ ಐ ಹ್ಯಾವ್ ಟು ಟೆಲ್ ಯು ದಿಸ್ ಮಾಮ್ಸ್ ಆರ್ ಕಮಿಂಗ್ ವಿತ್ ವೆರಿ ಗುಡ್ ಕಾನ್ಸೆಪ್ಟ್ ಆಲ್ಸೋ ವಿತ್ ದ ಮೆಸೇಜ್ ಲೈಕ್ ಆ್ಯಸ್ ಪದ್ಮಪ್ರಿಯಾ ಸೆಡ್ ಓಕೆ ಅವು ಮಸ್ತ್ ಎಡ್ಡೆ ಥಿಂಕಿಂಗ್ ನಮ್ಮ ಮಾಮ್ಸ್ ಅದು ಖಾಲಿ ನಲಿಪುನತ್ ಜನಕ್ಲೆಗ್ ಒಂಜಿ ಮೆಸೇಜ್ಲ ಕೊರೋಡು ಸೊ ಇಟ್ಸ್ ಅ ನೈಸ್ ಥಿಂಗ್ ಐ ಲವ್ ದಿ ಪರ್ಫಾರ್ಮೆನ್ಸ್ ದಿ ಎಂಟೈರ್ ಸೆಟಪ್ ಎವ್ರಿಥಿಂಗ್ ಆಲ್ಸೋ ಯೋರ್ ಡಾಟರ್ ಪರ್ಫಾರ್ಮ್ ರಿಯಲಿ ವೆಲ್ ಆರ್ಲ ಎಡ್ಡೆ ಸಪೋರ್ಟ್ ಮಾಡ್ತಾರೆ ಈಗ ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಫಾರ್ ಯೋರ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್. Thank you, Cornel. Let's hear it from Dikshita. Hello, ma'am. Hello. Saujanya, she has given 2 message. One ji nama, about the Buddhism, she have given the message. Second, about the real life. ಈತು ಒಂಜಿ ಮಮ್ಮಿಗೆ ಹುಷಾರಿತ್ತಿಜ್ಜಿ ಅಂಡಲ ಮೂಲ್ ಬತ್ತದು ಎಂಚಾರ್ ಪರ್ಫಾರ್ಮ್ ಮಲ್ತೇರು ಫಸ್ಟ್ ಪರ್ಫಾರ್ಮೆನ್ಸ್ ಫಸ್ಟ್ ಬಿಗಿನಿಂಗ್ ಆಫ್ ದ ಪರ್ಫಾರ್ಮೆನ್ಸ್ ಈರ್ ಮಸ್ತ್ ಅಗ್ರೆಸಿವ್ ಇತ್ತೇರು ಓಕೆ ಎಕ್ಸ್ಪ್ರೆಷನ್ ವೈಸ್ ಬಾಡಿ ವೈಸ್ ದ ಸ್ಟಿಫ್ನೆಸ್ ಅವು ಪೂರ ಎತ್ತಂಡು ಬಕ ಎಂಕ ಇರ್ನ ಫುಟ್ ವರ್ಕ್ ಇಸ್ತಾಂಡು ಇರ್ನ ಬಾಡಿ ಇರ್ನ ಹ್ಯಾಂಡ್ ಎಕ್ಸ್ಪ್ರೆಷನ್ ವೈಸ್ ಬಕ ಆ್ಯಟಿಟ್ಯೂಡ್ ಇತ್ತುಂಡು ಆ ಒಂಜಿ ರಾವಣನದ ಒಂಜಿ ಆ್ಯಟಿಟ್ಯೂಡ್ ಟೈಪ್ ಇತ್ತುಂಡು ಬಕ ಅಲ್ಪಡ್ದು ಚೇಂಜ್ ಈರೊಂಜಿ ಬುದ್ಧದ ಒಂದು ಅದು ಬತ್ತೇರು ಅಪ್ಪಗ ಇರ್ನ ಮೋನೆಡ ಒಂಜಿ ಸ್ವೀಟ್ನೆಸ್ ಆ ಒಂಜಿ ಸ್ಮೈಲ್ ಐ ವಾಸ್ ಟಚ್ ದ ವೇ ವಿತ್ ಯೋರ್ ಡಾನ್ಸ್ ಆ್ಯಂಡ್ ಈ ಪಂದದಾಯಿ ಬಕ್ಕ ಐತೆ ಮಮ್ಮಿ ಹುಷಾರಿಜ್ಜಿ ಯು ಆರ್ ಅನ್ ಅ ಲೈವ್ ಎಕ್ಸಾಂಪಲ್ ಎಂಚಿನ ಪ್ರಾಬ್ಲಮ್ ಇತ್ತಂಡ ಎಂಚ ದುಂಬು ಪೋಡ್ ಪಂದು ಸೊ ಹ್ಯಾಟ್ಸ್ ಆಫ್ ಫಾರ್ ಯು ಆ್ಯಂಡ್ ಒನ್ ಮೋರ್ ಥಿಂಗ್ ಪಂಡ ಇರ್ನ ಮಗಲ್
ಹೆಂಗೆ ಕಾರ್ನ ಒಂಜಿ ಆರು ಕೂಜಲ್ಗೆ ಎತ್ತದ ಬತ್ತದ ಒಂದು ಮಲ್ತಾ ಇರತ್ತಾ. ಶಿ ವಾಸ್ ಸೋ ಮಚ್ ಇನ್ ಟು ದ ಪರ್ಫಾರ್ಮೆನ್ಸ್. ಈತೊಂಜಿ ಎಡ್ಡೆ ಆ್ಯಕ್ಟ್ ಮಲ್ತೇರು ಬಕ್ಕ ಈರ್ ಪಿದ ಆ್ಯಂಡ್ ಸ್ಟೇಜ್ ಎಕ್ಸಿಕ್ಯೂಷನ್ ಎಡ್ಡೆ ಎತ್ತಂಡಿರ್ನ ಪಂಡ ಈ ರೀತಿ ಬ್ಯಾಕ್ ಸೈಡ್ ಪೋನಾಗ ಆರು ಬತ್ತ ಡ್ಯಾನ್ಸ್ ಮಲ್ತೇರು, ಆರು ಬ್ಯಾಕ್ ಸೈಡ್ ಪೋನಾಗ ಈರ್ ಬತ್ತ ಡ್ಯಾನ್ಸ್ ಮಲ್ತೇರು. ಸೊ ಓವರ್ ಆಲ್ ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮೇಡಮ್. ಹಲೋ ಸರ್, ಹಲೋ എനിക്ക് ഓഡിഷൻ റൗണ്ട് ബറാദിത്തി അമ്മടൊക്കെ എന്തിത്ത എൻസോല്ലർ ജഡ്ജസ് ഉണ്ട്. അമ്മ പന്തിത്ത സ്വീറ്റ് ഉള്ളര്, കാമുള്ളര്, ക്യൂട്ട് ഉള്ളര് ഉണ്ട്. ഞാൻ ಎಪಿಸೋಡ್ ಹೂವಂದಿತ್ತ ಟಿವಿ ಹೂವಂದಿತ್ತ ಈರೇನ್ ಲಬಕ್ ಮ್ಯಾಮ್ಲ ಎಂಕಿ ಸ್ಟೈಲ್ ಮಸ್ತ್ ಇಷ್ಟ ಸರ್. ಎರಡೊತ್ತು ಪಾತ್ರ ಪರ ಮಸ್ತ್ ಖುಷಿ ಅಪ್ಪ. ಓಕೆ, ಥ್ಯಾಂಕ್ ಯು ಬುಕ್ಕ ನಮ್ಮ ಮಮ್ಮಿ ನೀ ಸೆಲೆಕ್ಟ್ ಆವಡೆ ಆವಂದ ಎಪ್ಪಡು ಎನ್ನ ಅಮ್ಮ ಎಂಕಲ್ಲ ಎಕ್ಸಾಮ್ ಇತ್ತಡಲ್ಲ ಎನ್ನ ಎಕ್ಸಾಮ್ ಬುಕ್ಕ ಆರ್ನ ವರ್ಕ್ ಬುಕ್ಕ ಇಲ್ಲದ ವರ್ಕ್ ಬುಕ್ಕ ಇತ್ತದ ಡ್ಯಾನ್ಸ್ ದ ಪೂರ ಎನ್ನ ಮ್ಯಾನೇಜ್ಮೆಂಟ್ ಒಂದು ಪೋಂದಿಲ್ಲೇರು ಆ ಸೆಲೆಕ್ಟ್ ಆವಡೆ ಆವಂದ ಎಪ್ಪಡು ಎನ್ನ ಪಾಲಿಗೆ ಎನ್ನ ಮಮ್ಮಿ ನಂಬರ್ 1. ವೆರಿ ಗುಡ್ ಸೂಪರ್. ಬಿನ್ನ ಪುದರ್ದಾದಮ್ಮ ಅನನ್ಯ ನೂದ ಸತ್ಯ ಒಂದು ಮಮ್ಮಿ ಅದು ಅಮ್ಮ ಹಾಸ್ಪಿಟಲ್ ಉಳ್ಳೇರು ಮಗಲಾದ ಆರ್ನ ಕರ್ತವ್ಯ ಮಲ್ತೊಂದುಲ್ಲೇರು, ಜೋಕಲ್ನ ಎಕ್ಸಾಮ್ಗೆ ಹೆಲ್ಪ್ ಮಲ್ತೊಂದು ಅಮ್ಮ ಆದ ಕರ್ತವ್ಯ ಮಲ್ತೊಂದುಲ್ಲೇರು, ಸ್ಟೇಜ್ 100% ಕೊಡ್ದು ಒಂದು ಆರ್ಟಿಸ್ಟ್ ಆದ ಕಲಾವಿದೆ ಆದ ಪರ್ಫಾರ್ಮೆನ್ಸ್ ಮಲ್ತೊಂದುಲ್ಲೇರು. ಹ್ಯಾಟ್ಸ್ ಆಫ್ ಮೇಡಮ್. ಆ್ಯನೋ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇಂದ ಟೈಟಲ್ ಎತ್ತಂಡ ಇಟ್ ಗೋಸ್ ಟು ಯು ಇರ್ರೆಸ್ಪೆಕ್ಟಿವ್ ಆಫ್ ದ ಡ್ಯಾನ್ಸ್. ಇಟ್ಸ್ ವೆರಿ ಗುಡ್ ಅಮ್ಮ. ಈರ್ ಪಂಡಂದ್ರಂದು ಯಾನ್ ಮೂಲ ನಾಲ್ತದೆ ಮೋಸ್ಟ್ಲಿ ಜಡ್ಜಸ್ ಪಂಡಲ್ಲ ಪಂಜಿನಲ್ಲ ಎನ್ನಡನೆ ಹಿಂಗೆ ಗೊತ್ತುಂಡು ಕೆಲವು ಸ್ಟೆಪ್ಸ್ ಮಿಸ್ಟೇಕ್ ಆದಿಪ್ಪು. ಈರು ಹುಷಾರಿತ್ತುಂಡ ಇನ್ನು ಈರು ಬರ್ರ ಇತ್ತಂಡಿ ಈ ಸ್ಟೇಜಿಗೆ ನಾನು ಹೂವರಗ ಯಾನ್ ಈರೆಗೋಸ್ಕರ ಮಲ್ದೆ ತಪ್ಪಿಪ್ಪು ಆಂಡಲ್ಲ 100% ಕೊರ್ತೆ ಅಂತ ನಂಬುವೆ. ಮಕ್ಕಳು ಮಾತ ಈರೆಗೆ ವಿಶ್ ಮಲ್ ತಂದುಲೇರಿ ಈರು ಹುಷಾರಾವಡು ನಮ್ಮ ಈರು ಹುಷಾರಾವಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆ್ಯನೋ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಒಂದರಿಂದ ಒಂದು ಡಾನ್ಸಸ್ ಒಳ್ಳೆಯಾಗಿ ಬರ್ತಾ ಇದ್ರೆ ಒಬ್ಬರಿಗಿಂತ ಒಬ್ಬರು ಬೇರೆ ಬೇರೆ ಸ್ಟೋರೀಸ್ ಅವರ ಜೀವನದ ಒಂದು ಕಥೆಯನ್ನು ಹಿಡ್ಕೊಂಡು ನಮ್ಮ ಈ ಸಂಚಿಕೆಯಲ್ಲಿ ಬರ್ತಾ ಇದ್ದಾರೆ. ಏನಿದ್ರು ಈ ಸ್ಟೇಜ್ಗೆ ಒಂದು ಸೆಲ್ಯೂಟ್ ಮಾಡ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ಲ್ಯಾಟ್ಫಾರ್ಮ್ ನೀಡಿದಂಥ ನಮ್ಮ ಟಿವಿಗೆ ಮತ್ತೊಮ್ಮೆ ತಲೆಬಾಗಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ ಒಂದು ವಿಷಯ ಏನು ಒಳ್ಳೆಯದಾಯ್ತಂದರೆ ಈ ಪರ್ಫಾರ್ಮೆನ್ಸ್ ಆದಮೇಲೆ ರೂಪೇಶ್ ಬರಲಿಲ್ಲ ಇಂಟರ್ವ್ಯೂಗೆ, ಇಲ್ಲಾಂದರೆ ಇಲ್ಲಿ ಬಲಿಕಾ ಬಕ್ರಾ ರೂಪೇಶನ್ನೇ ಮಾಡಿ ಕಡ್ದಾಕ್ತಿದ್ರ ಏನ. ಎನಿವೇ ಸ್ಟಿಲ್ ವಿ ಟೇಕ್ ಅ ಶಾರ್ಟ್ ಬ್ರೇಕ್. ಯು ಡೋಂಟ್ ಗೋ ಎನಿವೇರ್. ಇಲ್ಲಾಂದರೆ ರೂಪೇಶ್ ಬಂದು ನಿಮ್ಮನ್ನು ಚಿಕ್ 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 ಮಾಡ್ತಾರೆ. ಟೇಕ್ ಅ ಶಾರ್ಟ್ ಬ್ರೇಕ್. उन बिन कटे न रहना, उन बिन आवे न एक पल चैना, उन बिन जियूं तो कैसे. ನನ್ನ ಮಗಲ್ಲ ಶಿ ವಾಸ್ ಡ್ಯಾನ್ಸಿಂಗ್ ಫ್ಲಾಲೆಸ್. ಅವು ಎಂಜಾಯ್ ಮಲ್ತೊಂದಿತ್ತಲ್ಲ. होगा बोला को दिल का चोर, हमका तो लगे बोर, हुआ है ऐसी बावला जो कहता जाए. ಏರಾಂಡಲ ಪಿನ್ ಮುನಿ ಕಣೈದು ಜರ ಏರೆಗೆ ಪಿನ್ ಅಗತ್ಯ ಬೋಡ. ಪ್ಲೀಸ್ ರೂಪೇಶನ್ ಕಾಂಟ್ಯಾಕ್ಟ್ ಮಲ್ಪಲಿ. ಪಿನ್ ಬದಲಿ ಅಪ್ಪ ಬದಲಿ. ಯಾರೋ ಯಾರೋ ಗೀಚಿ ಹೋ ಹಾಳು ಹಣೆಯ ಬರ ಲಕ್ಲೆ ಲಕ್ಲೆ ಜಡ್ಜಸ್ ನಕ್ಲೆ ಅಣ್ಣ ಅರುಣಣ್ಣ ಲಕ್ಲೆ. ಸೊ ನಾನು ಯಾಕೆ ಈ ಹಾಡು ಹೇಳಿದೆ ಅಂದರೆ ಮಸ್ತ್ ಬೇಜಾರಾಂಡ್ ಕಾರ್ನಲ್ ಮಸ್ತ್ ಬೇಜಾರಾಂಡ್ ಯಾನ್ ಸ್ಟೇಜ್ ಇಡೀರ್ ನೇತೆ ಕಾರೋಯ್ಪುಲಿ. ಬಟ್ ಡೆಫಿನೆಟ್ಲಿ ಯಾಕಡ್ದೊಂದು ಪರ್ಫಾರ್ಮೆನ್ಸ್ ಭಾರಿ ಬೇಜಾರಾಂಡ್ ನಮ್ಮ ಪದ್ಮಪ್ರಿಯ ಇತ್ತಿರುತ್ತೆ. ಸೊ ಅವ್ರನ್ನೊಟ್ಟು ಕೊಂಚ ಬಾಲೆ ಬತ್ತಿತ್ತನು. ಸೊ ಅವ್ರು ಮಸ್ತ್ ಪುಗರಿಯರು. ಸೊ ಜೋಕಲ್ ಸತ್ಯನೇ ಪನ್ಪುಣಿಯಪ್ಪಲ್ಲ ಹೆಂಗೆ ಮಸ್ತ್ ಫೀಲ್ ಆಂಡ್. ಸೊ ಇರೆಗ್ಲ ಫೀಲ್ ಆದಪ್ಪು ಬಾಲೆ ಬತ್ತಿನ ಅರುಣ್ ಸರ್ನ ಅಂಚ ಪುಗರಿಯರು. ಈ ರಾಜ್ ಶೋಕುಲ್ಲರು ಇರ ಡ್ರೆಸ್ಸಿಂಗ್ ಸೂಪರ್ ಉಂಡು, ಇರ್ ಹ್ಯಾಂಡ್ಸಮ್ ಉಳ್ಳರು. ಬರೀ ದೀಕ್ಷಿತಾ ಮೇಡಮ್ ಎಲ್ಲ ಪುಗರಿಯರು. ಅಣ್ಣ ಪಾಪ ಕಾರ್ನರ್ನ ಗೆಂತಿನ ಹೆಜ್ಜರ ಮಸ್ತ್ ಬೇಜಾರ. ಬಟ್ ಜೋಕಲ್ ಅದೇ ಸತ್ಯನೇ ಪನ್ಪುಂಡು ದಾಲ ರೂಪೇಶ್ ಈರ್ನಲ್ಲ ಪುದರ್ ದೈಜೇರು ಅಪ್ಪಿರೋದೇ. ಓಕೆ, ಎನಿವೇಸ್ ಸೊ ಒಂಜಿ ಅದ್ಭುತವಾದ ಪರ್ಫಾರ್ಮೆನ್ಸ್ ತೂದು ಬತ್ತದಾಂಡು. ಆ್ಯಂಡ್ ಇತ್ತ ಒಂಜಿ ಸೂಪರ್ಬ್ ಆಯ್ನಂಚಿನ ಪರ್ಫಾರ್ಮೆನ್ಸ್ ಕೊರ್ರ ರೆಡಿ ಆದುಲ್ಲೇರು. ಈ ಸ್ಟೇಜಿನ ಗಡ 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 ನಡಗಾರ ಬರೋದಿಲ್ಲೇರು ರೇಷ್ಮಾ. ಸೊ ಪ್ಲೀಸ್ ವೆಲ್ಕಮ್. से मोहन क्यों
कैसे मनाऊं है कैसे मनाऊं क्यों न बोले मुझसे मोहन क्यों है रूठे रूठे मोहन क्यों कैसे मनाऊं है कैसे मनाऊं उन बिन कटे न रहना उन बिन आवे न एक पल चैना उन बिन जियूं तो कैसे मैं जियूं हाय बहे ना भरे मोरे नैना झरे मोरे नैना मोरे नैना सुनी नहीं कहना भरे मोरे नैना Brother on the dance floor, brother likes to party, brother likes to move that sexy brother body. Brother on the dance floor, brother likes to party, brother likes to move that sexy brother body. पंखट पे आके सैया मरुड़ भैया And everybody blames it on Radha. छेड़े है हमका नैया बेरी कन्हैया And everybody blames it on Radha. होगा वो लाखों दिल का चोर हमका तो लगे बोर हुआ है ऐसी बावला जो कहता जाए ओ राधा तेरी चुनरी ओ राधा तेरा चल्ला ओ राधा तेरी नटखट नजरिया ओ राधा तेरा झुमका ओ राधा तेरा झुमका ओ पीछे पीछे सारी नगरिया ओ राधा तेरी चुनरी ओ राधा तेरा चल्ला ओ राधा तेरी नटखट नजरिया ओ राधा तेरा झुमका ओ राधा तेरा झुमका ओ पीछे पीछे सारी नगरिया Drop that bitch on her head like that. Head like that. Get low when the whistle go. Get low when the whistle go. You know that thing. धूम मचाले धूम मचाले धूम मचाले धूम मचाले ಸೊ ಸೂಪರ್ ಆಗಿ ಮಾಡ್ತಾರೆ ಆ್ಯಂಡ್ ಎನ್ನ ಹೆಂಗೆ ಭಾರಿ ಖುಷಿ ಆ್ಯಂಡ್ ಇರಗೋಸ್ಕರ ಒಂದು ಗಿಫ್ಟ್ ಕಂದೆ ಅವೇ ದಾದಿಗೆ ಗೆಸ್ ಮಾಡ್ಬಿಡ್ಲಿ ದಾದ ಅದಕ್ಕೆ ಗೊತ್ತಿಜ್ಜಿ ಗೊತ್ತಿಜಾ ಟೆಂಟಡ ಪಿನ್ ಅವೇ ಪಿನ್ ಪತ್ತಲ್ಲಿ ಅಪ್ಪ ಪತ್ತಲ್ಲಿ ನೀರು ಪತ್ತಲ್ಲಿ ಸೊ ನೆಕ್ಸ್ಟ್ ಟೈಮ್ ಪೋನಾಗ ಅರೆ ಒಂದು ಪಿನ್ ಕೊರಡಿ ಆತ ಸೂಪರ್ ಡ್ಯಾನ್ಸ್ ಮಾಡ್ತಂದಿರು ಧೂಮ್ ಸೂಪರ್ ಮಾಡ್ತಾರೆ ಬಟ್ ಒಂಚೂರು ಜಾರ ನಿಂತೀನಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಎನ್ನ ಲೆಕ್ಕಡು ಈತ ಮೆರೆಗೆ 20% ಮಾರ್ಕ್ ಕೊರ್ಪಾರ ಆ್ಯಂಡ್ 80% ಅರೆ ಕೊರ್ಪಾರ ದಯಮಾಡಿ ನಾನು ಫುಲ್ ಅರೆನೇ ತೊಗೊಂಡಿದ್ದೆ ಫ್ಯಾಂಟಾಸ್ಟಿಕ್ ರೆಡಿ ಫಾರ್ ದ ಕಮೆಂಟ್ಸ್ ಇರು Who will you call first? Which judge you want to speak first? ಅರುಣ್ ಸರ್ ಅಯ್ಯೋ ಒಂದೆಟ್ಲಾ ಕಾರ್ನರ್ ಸರ್ ಪೋಯರು ಓಕೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಒಂದು ಅರುಣ್ ಸರ್ಗೆ ರೇಷ್ಮಾ ಇರ್ನ ಪಾರ್ಟ್ನರ್ ಏರು ಮಗಲ್ ಮಗ ಅಲ್ಲ ಏತು ವರ್ಷ ಅಲ್ಲಿಗೆ 8 years 8 years ಭಾರಿ ಶೋಕ್ ಬಂತಲ್ಲ ಡ್ಯಾನ್ಸ್ ಅಲ್ಲ ಎಂಕಲ್ನ ಡ್ಯಾನ್ಸ್ ಮಸ್ತ್ ಖುಷಿ ಅಂಡು ಕೆಲವು ಕಡೆಟ್ ಈರ್ ಅಲೆಂತೂದು ಕೆಲವು ಸ್ಟೆಪ್ಸ್ನು ಫಾಲೋ ಮಾಡ್ತಾ ಇದ್ದಾರೆ ಅವ ಅಲ್ಲ ಫೇವ್ರೆಟ್ ಸಾಂಗ್ ಅಂಚದಾಲೆ ಜೋಕ್ಲೆಗ್ ಬೇಗ ಬರ್ಪುಣತೆ Correct. ಎಂಕ್ಲೆಗ್ ಒಂಚೂರು ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಓಕೆ ಬೊಕ ಒಂಜಿ ಕಡೆ ಲಿಫ್ಟ್ ಮಂತಾರೆ ತಿರ್ತಿಡ್ದು ಅವು ಎಂಕ್ ಮಸ್ತ್ ಖುಷಿ ಅಂಡು ಆರ್ಲ ಮಗಲ್ಲ ಇರ್ಲ ಫಸ್ಟ್ ಕೋಆಪರೇಟ್ ಆರ್ ಎಂಜಾಯ್ ಮಂತ ಒಂದು ಡ್ಯಾನ್ಸ್ ಮಂತ ಇತ್ತಾರೆ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ನೆಕ್ಸ್ಟ್ ಏರಿ ಏರಿ ದೀಕ್ಷಿತನ ಅಯ್ಯೋ पंद करले पुदर बंद करले अल पन ದೀಕ್ಷಿತ ಕಮೆಂಟ್
ಹಾಯ್ ಹಾಯ್ ಮ್ಯಾಮ್. ಹಲೋ ವೆಲ್ ಐ ಲೈಕ್ ಎಂಕ್ ಇರ್ನ డాన్స్ ಇಸ್ತಾ ಅಂಡೆ ಬಕ್ಕ ಅವು ಲಿಫ್ಟ್ ಇತ್ತಂಡತ ದಟ್ ವಾಸ್ ನೈಸ್. I guess little bit expression is required, sharpness board expression wise id but irna magalla she was dancing flawless. Enjoy maltondittala. So and one more place is like you have missed few steps. Okay, see to it that next time ir malpina board chaw steps pura and rumalad maltarata. That was nice actually, you swinged it, it was really nice. Choreography year maltini. Excellent dance group. Okay, no issues. So all the best. Yeah, thank you ma'am. Oh, thank you so much. Ikapalne Cornel sir korode comment. Obviously yes. I love you Cornel sir. I love you too baba. So cute. Okay, first of all ಒಂದು ಇಂಪಾರ್ಟೆಂಟ್ ಮೆಸೇಜ್ ಪೂರರೆಗ್ಲ ಪೂರ ಮಾಮ್ಸ್ಗ್ಲ ಏರಾಂಡಲ ಪಿನ್ ಮನಿ ಕಣೈದು ಜರ ಏರೆಗ್ ಪಿನ್ ಅಗತ್ಯ ಬೋಡ ಪ್ಲೀಸ್ ರೂಪೇಶನ್ ಕಾಂಟ್ಯಾಕ್ಟ್ ಮಲ್ಪಲಿ. ಕಾಸ್ಟ್ಯೂಮ್ ಲೂಸ್ ಉಂಡು, ಕಾಸ್ಟ್ಯೂಮ್ ಸ್ಟಿಚ್ ಮಲ್ಪೋಡ ಪ್ಲೀಸ್ ರೂಪೇಶ್ ಕುಂಟುಲ ಉಂಡಿತ್ತೆ ಒಂಜಿ ಕುಂಟುಲ ಕಣ ಇದ್ದಾರೆ ಪೂರ ಬೇಲೆ ಮಲ್ಪೇರು. ಸೊ ವೆರಿ ಗುಡ್ ರೂಪೇಶ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಇರಿಗೆ ಬಯ್ಯ ನೆತ್ತ ಟಿಪ್ ಕೊರ್ಕ ಒಂಜಿ ನಿಮಿಷ ಬಲೆ ಬಲೆ ಎನ್ನ ಬಿಸ್ನೆಸ್ ಅವೇ ಒಂಜಿ ಪಿನ್ 5 ರೂಪಾಯಿ ಬಲೆ 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 ಬಿಸ್ನೆಸ್ ಅನ್ನ ಬಲೆ ಅವು ಅಲ್ಪ ಅಲ್ಪ ಶಾಲ್ ಉಂಡತ ಅವು ಪಾಡ್ಲೆಗೆ ಸೇಫ್ಟಿ ಪಿನ್ ಪಾಡ್ದಿರು. ಓಕೆ ಇರೆಗೋಸ್ಕರ ಪಾಡ್ಗೆ ಇರಕ್ಕೆ ಬೇಜಾರು. ಯೆಸ್ ಸೋ ಸ್ವೀಟ್ ಯು ಆರ್. ಇತ್ತೆ ಕಮಿಂಗ್ ಟು ಪರ್ಫಾರ್ಮೆನ್ಸ್ ರೇಷ್ಮಾ ಫ್ರಮ್ ದ ಬಿಗಿನಿಂಗ್ ಅದೇ ಯಾನ್ ನಿಜ ಬನ್ಪೆ. ಓಕೆ ಯಾನ್ ಇರೇನು ಜಾಸ್ತಿ ತೂತಿದ್ದೆ ನಲಿಪನಾಗ ತೂಂದಿತ್ತೆ ಯಾನ್ ಮಾಮ್ಸ್ ಎಂಕ್ ಜಡ್ಜ್ ಮಲ್ಪಡು ಆಂಡ ಇರ್ನ ಮಗಲತೆ ಮಸ್ತ್ ಶೈನ ಹೊಂದಿತ್ತದ ಇರ್ನ ಪರ್ಫಾರ್ಮೆನ್ಸ್ ಫ್ರಮ್ ದಿ ಬಿಗಿನಿಂಗ್. ಅರ್ನ ಪುದರ್ ಎಂಚ ಪುದರ್ ಪನ್ಲೆ ರಿತ್ವಿಕಾ ವೆರಿ ನೈಸ್ ಪರ್ಫಾರ್ಮೆನ್ಸ್. ಆರ್ ಸ್ಟಾರ್ಟಿಂಗ್ ಇಡ್ದತೆ ಮಸ್ತ್ ಎಕ್ಸೈಟೆಡ್ ಇತ್ತೇರು ಎಂಟರ್ ಆಯರು ಚೇರ್ದಿಯರು ಯಾನಿ ನೀ ನಲಿಪು ಎಂಕ್ ಖುಷಿ ಆಪುಂಡು ಅಂಚ ಭಾರಿ ಖುಷಿ ಇಟ್ಟು ನಲ್ತೇರಾರು. But you performed really well. But choreography like because your daughter is dancing, onte ಜಾಸ್ತಿ ಕಾಂಪ್ಲಿಕೇಟೆಡ್ ಮಲ್ತಿದ್ದಾರೆ. ಬಟ್ ದಟ್ಸ್ ಅ ಗುಡ್ ಥಿಂಗ್. ಬಟ್ ಇರ್ನ ಏತ್ ಕೆಪಾಸಿಟಿ ಉಂಡಂದು ಇಟ್ಟು ತೋರಿಸ್ಪಾದರು ಡ್ಯಾನ್ಸಿಂಗ್ ಆ್ಯಂಡ್ ಇಕ್ಲ ಮ್ಯೂಸಿಕ್ ಮಿಕ್ಸ್ ಉಂಡದೆ ಭಾರಿ ಶೋಕ ಆತನು. ದಟ್ ಕ್ರೆಡಿಟ್ ಗೋಸ್ ಟು ಯುವರ್ ಕೊರಿಯೋಗ್ರಾಫರ್ ಇರ್ನ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ತಿದ್ದಾರೆ. ಯಾ ಸೊ ವೆರಿ ನೈಸ್ಲಿ ಮಿಕ್ಸ್ಡ್ ಮ್ಯೂಸಿಕ್. ಅದರ್ವೈಸ್ ದ ಎಂಟೈರ್ ಪರ್ಫಾರ್ಮೆನ್ಸ್ ವಾಸ್ ಗುಡ್. ಅರುಣ್ ಸರ್ ಆಲ್ರೆಡಿ ಲಿಫ್ಟ್ ದ ಬಗ್ಗೆ ಪಣಿಯರು ಒಂಜಿ ಎಕ್ಸ್ಟ್ರಾ ಎಲಿಮೆಂಟ್ ಭಾರಿ ಶೋಕ್ ಇತ್ತರು. ಟುವರ್ಡ್ಸ್ ದಿ ಎಂಡ್ ಸ್ಪ್ಲಿಟ್ಲ ಭಾರಿ ಶೋಕ್ ಮಲ್ತಲ್. ಓಕೆ ರಿತ್ವಿಕಾ ಎಂಡ್ಗೆ ಸ್ಪ್ಲಿಟ್ ಮಲ್ತಾಕ 5 ಸೆಕೆಂಡ್ ಉಂತೋಡು ರಪ್ಪಕ್ಕ ಲಕ್ಕುನತ್ತು. ಓಕೆ ಸೊ ಎಂಡ್ಗೆ ಒಂತೆ ನನ್ಲ ಒಂತೆ ಫ್ರೀಸ್ದಿಂದ ಭಾರಿ ಶೋಕ್ ಇತ್ತು. ಅದರ್ವೈಸ್ ಐ ಲವ್ ದ ಪರ್ಫಾರ್ಮೆನ್ಸ್. ವೆರಿ ಗುಡ್. So much. ಗುಡ್ ಲಕ್. Wow, thank you so much. Thank you so much. Thanks a lot and wish you all the best. ಓಕೆ ವೀಕ್ಷಕರೇ, ಅಂತೂ ಇಂತೂ ಇವತ್ತಿನ ಎಪಿಸೋಡ್ ಕ್ಲಿಪ್ ಉಂಟಾ? ನಂಗೊಂದು ಕ್ಲಿಪ್ ಬೇಕಿತ್ತು. ಓ ಕ್ಲಿಪ್ ಏನ ಕೂಜಾ ಜಾರೊಂದು ಒಂಜಿ ಕ್ಲಿಪ್ ಉಂಟನ್ನ ಮೇಡ ಕ್ಲಿಪ್ ಪೂರ ಯಾರಡ ಉಂಡು ದಾದ ಬೋಡ ಆರಡನ ಒಂಜಿ ರಚನೆ ಸೇರ್ದು ಬಿಸ್ನೆಸ್ ಮನ್ಪುನದೆ ಆರ್ ಕಾಮೆಂಟ್ ಕನ್ಪುನು ಬಣ್ಣಗ ಯಾನ್ ಮೂಲು ಡಬಲ್ ರೇಟ್ ಸೇಲ್ ಮಾಡು. ಓಕೆ ಅಂಚ ಓಕೆ ಅಣ್ಣಮ್ಮ ಚೌಡಮ್ಮ ಎಲ್ಲಮ್ಮ ಮಾರಮ್ಮ ಅಂಗಾಳ ಪರಮೇಶ್ವರಿ ನಾಗಮ್ಮ ಭದ್ರಕಾಳಿ ಮಂಚಾಳಮ್ಮ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ. ಆ್ಯಂಡ್ ನೀವು ನೋಡೋದಕ್ಕೆ ತುಂಬ ಸುಂದರಿಯಾಗಿದ್ದೀರಾ. ಮೀಸೆ ತೆಗೆದ್ರೆ ಐಶ್ವರ್ಯ ರೈ ಕೂಡ ಸೈಡ್ಗೆ ಹೋಗಿ ನಿಮಗೆ ಸಿಗುತ್ತೆ ಮಿಸ್ ವರ್ಲ್ಡ್ ಎಲ್ಲ. ನಿಮ್ಮ ಐಸ್ ಅಂತೂ ಹೇಳಲೇಬೇಕಾಗಿಲ್ಲ, ನಾನೇ ಕ್ಲೀನ್ ಬೋಲ್ಡ್ ಆಗಿಬಿಟ್ಟೆ. ಆ್ಯಂಡ್ ಕೂದಲು ಅಯ್ಯೋ ಶಾಂಪೂ ಆ್ಯಡ್ಗೆ ನೀವೇ. ಸೊ ಇಷ್ಟೆಲ್ಲ ಹೊಗಳಿದೆ ಅಲ್ವಾ? ಇವಾಗ ಹೇಳಿ ಪ್ಲೀಸ್, ಇದು ಯಾರ ಥರ ಇದೆ? ಥರನೇ ಇದೆ. ಇಟ್ಸ್ ಟೈಮ್ ಟು ವೈಂಡ್ ಅಪ್ ದ ಶೋ. ಸೊ ಈ ಎಪಿಸೋಡ್ ಎಂಡ್ ಮಲ್ಪನ ಟೈಮ್ ಆಗಿದೆ. ಆ್ಯಂಡ್ ದೀಕ್ಷಿತಾ, सो इन्हीं ब्लैक पाड़ दे यल्ले आने मे बी ब्लू पाड़ गया वे इरला ब्लू पाड़ ले. ठीक है आप जैसे बोलेंगे वैसे. वो तो पूरा planned fixing in the script पर नाइट कॉल आके तो कीर जपिंग वो ड्रेस ओके ಸೌಜನ್ಯ ಆರೆಗ ಯಾನ್ ದಾದ ಪಾತೆರ್ನ ಅರ್ಥ ಪೂಜಿ ದಾಯ ಪಂಡ ಯಾನ್ ಹಿಂದಿಡ್ ಪಾತೆರ್ನು ಆರ ತುಳುಡ್ ಪಾತೆರುಂದು. अरे बहन जी तुलुनाडु है तुलुनाडु. He told तुलु एक्ट्रेस है. नहीं आपने बोल दिया बहन जी. अभी तो मैं भैया ही बुलाऊंगी. राखी उंडा प्रोडक्शन राखी. लिसन मेरा डिक्शनरी में बहन बोले तो डार्लिंग,
ये कहाँ से खरीदी ऐसी बकवास दिस्त्री मेरे घर पे ಓಕೆ ಈ ಬಕ್ವಾಸ್ ಚಲ್ತಾ रहेगा ವೀಕ್ಷಕರೇ. ನಮ್ಮ ಈ ದಿನದ ಸಂಚಿಕೆ ಮುಗಿತಾ ಬಂದಿದೆ. ವಿ ಆರ್ ವೈಂಡಿಂಗ್ ಅಪ್. ವೈಂಡ್ ಅಪ್ ಮಾಡ್ತೀವಿ. ಬಟ್ ಕಾರ್ನೆಲ್ ಖಂಡಿತ ಮುಂದಿನ ಎಪಿಸೋಡ್ ಅಲ್ಲಿ ನಿಮಗೋಸ್ಕರ ಕ್ಲಿಪ್ ತಗೊಂಡ್ಬರ್ತಾರೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಅಂಡ್ ಮಿಸ್ ಕಾರ್ನೆಲ್, ಮಿಸ್ ದೀಕ್ಷಿತ್ ಅವ್ರನ್ನ ಮಿಸ್ ಮಾಡ್ಕೊಳ್ಳಿ, ಅರುಣ್ ಸರ್ನ ಮಿಸ್ ಮಾಡ್ಕೊಳ್ಳಿ, ಇವ್ರನ್ನು ಮಿಸ್ ಮಾಡ್ಕೊಳ್ಳಿ. ನಮ್ಮೆಲ್ಲ ಕ್ಯಾಮರಾಮ್ಯಾನ್ಗಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಪಾರ್ಟ್, ಅವರನ್ನೆಲ್ಲ ಮಿಸ್ ಮಾಡ್ಕೊಳ್ಳಿ. ಬಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಮ್ಮನ್ನು ಮಿಸ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್. इतनी सी हंसी, इतनी सी खुशी, इतना सा टुकड़ा चांद का. ಕಾಂಡು ಕಾಂಡು ಎಂಕ್ ಲಕ್ ತೋಂದಿತ್ತ ನಾ ಇನ್ನಿ ಮುಗಿಂಡು ಎಂಕ್ ಖುಷಿ ಅಂಡ್ ಸೊ ದಟ್ ಕಾನ್ಸೆಪ್ಟ್ ಮಸ್ತ್ ಎಡ್ಡೆತ್ತುಂಡು. ಸ್ಟೋರಿ ವಿತ್ डांस. कुछ पाने की हो आस आस, कोई अरमा हो जो खास खास आशाएं. ಮಾಮಿ ಬೊಡ್ಚಿ ಬಂಡೇರು, ಮಾಮು ಬೊಡ್ಚಿ ಬಂಡೇರು, ಅಮ್ಮ ಪಪ್ಪ ಮಾತ ಬೊಡ್ಚಿ ಬಂಡೇರು. ಆತನಾಗ ಬರಿತಿಲ್ಲದ ಜಲ್ ಜಕ್ಕ ಬಲ್ ತುಂಬತ್ತದು ಡ್ಯಾನ್ಸ್ ಕಲ್ಪಾಯರು. आपके शहर में ऑडिशंस इस रविवार. डांस मम्मी डांस. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆ್ಯನೋಡ್ ಇನ್ವರ್ಟರ್ಸ್ UPS ಆ್ಯಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಆ್ಯಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನ ಕಡವು ಕಣ್ಣೂರ್ ಹಾಗೂ ಅರುಣ ಮಸಾಲಾಸ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.